ಹರಿ ಬೋಲ. ಹರಿ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ 35. ಏತತ್ ಕ್ಷತ್ತ ಭಗವತ ದೈವ ಕರ್ಮ ಆತ್ಮರೂಪಿಣ ಕಾ ಶ್ರದ್ಧತ್ಯಾತ್ ಉಪಾಕರ್ತುಂ ಯೋಗ ಮಾಯಾಬಲ ಉದಯಂ. ಅನುವಾದ: ಎಲೆ ವಿದುರನೇ, ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾದಂತಹ ಅದ್ಭುತ ರೂಪದ ದಿವ್ಯ ಕಾಲವನ್ನು, ಕರ್ಮವನ್ನು, ಶಕ್ತಿಯನ್ನು ಯಾರಿಗೆ ತಾನೇ ಪರಿಗಣಿಸಲು ಅಥವಾ ಅಲೆಯಲು ಸಾಧ್ಯವಾದೀತು? ಅಂತರಂಗ ಶಕ್ತಿ. ಹಾಗಾಗಿ 3 ಶಕ್ತಿ ಉಂಟು: ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಇಂಟರ್ನಲ್ ಪೊಟೆನ್ಸಿ, ಮಾರ್ಜಿನಲ್ ಪೊಟೆನ್ಸಿ ಮತ್ತೆ ಎಕ್ಸ್ಟರ್ನಲ್ ಪೊಟೆನ್ಸಿ. ಹಾಗಾಗಿ ಅದ್ಭುತ ರೂಪ ಎಲ್ಲಿಂದ ಬರುವಂತದ್ದು? ಅಂತರಂಗ ಶಕ್ತಿ. ಹೀಗಂದ್ರೆ ನಮ್ದು ಅಂತರಂಗ ಶಕ್ತಿಯಿಂದ ಅಲ್ಲ, ನಾವೀಗ ಬಹಿರಂಗ ಶಕ್ತಿ ಒಳಗೆ ಇದ್ದೇವೆ. ಆಕ್ಚುಲಿ ನಾವು ತಟಸ್ಥ ಶಕ್ತಿ, ಆದ್ರೆ ನಾವು ಮೆಟೀರಿಯಲ್ ಕಂಟಾಮಿನೇಟ್ ಆದ ಕಾರಣ ನಾವು ಈಗ ಬಹಿರಂಗ ಶಕ್ತಿಯಲ್ಲಿ ಇದ್ದೇವೆ. ಈ ಕೃಷ್ಣ ಪ್ರಜ್ಞೆಯಿಂದ ಎಂತಾಗ್ತದೆ? ನಾವು ಅಂತರಂಗ ಶಕ್ತಿ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಹೇಗೆಂದ್ರೆ ಭಕ್ತಿ ಮಾಡ್ತಾ 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 ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದಂದ್ರೆ ಸಿದ್ಧ ದೇಹ ಪಡೆಯುವಂಥದ್ದು. ಈಗ ನಮ್ಮ ದೇಹ ಬದ್ಧ ದೇಹ. ಸಿದ್ಧ ದೇಹದಲ್ಲಿ ನಾವು ಸಿದ್ಧಲೋಕಕ್ಕೆ ಹೋಗುವಂಥದ್ದು. ಸಿದ್ಧಲೋಕ ಯಾವುದು? ಸಿದ್ಧಲೋಕದಲ್ಲಿ ಅಂತರಂಗ ಶಕ್ತಿಯಿಂದ ಇರುವಂಥದ್ದು. ಆಕ್ಚುಲಿ ಯಾರಿಗೂ ಕೂಡ ಬೇಡ ಈ ಯಾವುದು ನೋಡಿ. ಈಗ ನಮ್ಮ ಪ್ರಧಾನಮಂತ್ರಿ ಅನೌನ್ಸ್ ಮಾಡ್ತಾರೆ. ಎಂತ ಅನೌನ್ಸ್ ಮಾಡುವಂಥದ್ದು? ಒಂದು ಜಾಗ ಉಂಟು, ಅಲ್ಲಿ ಹೋದ್ರೆ ಜನ್ಮ ಇಲ್ಲ, ಮೃತ್ಯು ಇಲ್ಲ, ಜರ ಇಲ್ಲ, ವ್ಯಾಧಿ ಇಲ್ಲ. ಆಕ್ಚುಲಿ ನಮ್ಗೆ ಬೇಡ. ಯಾಕೆಂದ್ರೆ ಜನ್ಮ ಕೂಡ ಪೇನ್, ಮೃತ್ಯು ಕೂಡ ಪೇನ್, ಸಾಯುವುದು ಕೂಡ ಪೇನ್, ಜರ ಓಲ್ಡ್ ಏಜ್ ಕೂಡ ಪೇನ್, ವ್ಯಾಧಿ ರೋಗ ಕೂಡ ಪೇನ್, ಎಲ್ಲ ನೋವೇ. ಆದ್ರೆ ಈಗ ಅನೌನ್ಸ್ ಮಾಡಿದ್ರೆ ಎಲ್ಲರೂ ಹೋಗ್ತಾರೆ. ಆದ್ರೆ ಇದಕ್ಕೆ ನಾವು ಪ್ರೈಸ್ ಪೇ ಮಾಡ್ಬೇಕು. ಯಾವುದು? ನಮ್ಗೆ ಈ ಸಿದ್ಧದೇಹ ಬೇಕಿದ್ರೆ, ಈಗ ನಮ್ಮ ಇರುವಂತದ್ದು ಬದ್ಧ ದೇಹ. ಸಿದ್ಧದೇಹ ಬೇಕಿದ್ರೆ ನಾವು ಅದಕ್ಕೆ ಸ್ವಲ್ಪ ಪ್ರೈಸ್ ಪೇ ಮಾಡಬೇಕು. ಅದು ಭಕ್ತಿ ಮಾಡುವಂಥದ್ದು, ಭಕ್ತಿ ಸೇವೆ. ಭಕ್ತಿ ಸೇವೆಯಿಂದ ಟ್ರಾನ್ಸ್ಡೆಂಟಲ್ ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆಯಿಂದ ಎಂತಾಗ್ತದೆ? ನಮ್ಗೆ ಅದನ್ನು ಪಡೆಯಬಹುದು. ಇಲ್ಲಿ ವಿದುರ ಹೇಳುವಂತ ನೋಡಿ, ದೇವೋತ್ತಮ ಪರಮಪುರುಷ ಅಂತರಂಗದಿಂದ ವ್ಯಕ್ತವಾದ ಅದ್ಭುತ ರೂಪದ ದಿವ್ಯ ಕಾಲವನ್ನು, ಕರ್ಮವನ್ನು, ಶಕ್ತಿಯನ್ನು ಯಾರಿಗೆ ತಾನೇ ಪರಿಗಣಿಸಲು ಅಥವಾ ಅಲೆಯಲು ಸಾಧ್ಯವಾಗಿದೆ. ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನ್ ಭಕ್ತಿ ವೇದ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಬಾವಿಯೊಳಗಿನ ಕಪ್ಪೆಯಂತಹ ತತ್ವಜ್ಞಾನಿಗಳು ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಾಗಿರುವ ಯೋಗ ಮಾಯೆಯಿಂದ ಪ್ರದರ್ಶಿತವಾದ ಅದ್ಭುತ ರೂಪಿ ವಿರಾಟ್ ಪುರುಷನ ವಿಷಯವಾಗಿ ತಮ್ಮ ಹೂವಾತ್ಮ ಚಿಂತನೆ ಮಾಡುತ್ತಾ ಹೋಗಬಹುದು. ಯಾರು? ಈ ಮಾಯಾವಾದಿಗಳಿಗೆ. ಮಾಯಾವಾದಿಗಳು ಅಂದ್ರೆ ಜ್ಞಾನಿಗಳೇ. ಯಾಕೆಂದ್ರೆ ಅವರಿಗೆ ನಾನು ದೇಹ ಅಲ್ಲ, ನನ್ನ ಆತ್ಮ ಅಂತ ಗೊತ್ತುಂಟು. ಆದರೆ ಅದು ಅಲ್ಟಿಮೇಟ್ ಅಲ್ಲ, ಅದು ಗುಹ್ಯ. ಅದು ಗುಹ್ಯ ನಾಲೆಜ್. ಗುಹ್ಯ ತರ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ. ಗುಹ್ಯತಮ ಅಂದ್ರೆ ಆತ್ಮ, ಪರಮಾತ್ಮ, ಭಗವಾನ್. ಎಲ್ಲ 3 ಕೂಡ ಗೊತ್ತುಂಟು ಅವನಿಗೆ. ಭಗವಾನ್ ಸಾಕ್ಷಾತ್ ಹೈಯೆಸ್ಟ್. ಪ್ರಭುಪಾದ ಎಂತ ಹೇಳ್ತಿದ್ದಾರೆ ಅವರಿಗೆ? ಬಾವಿಯೊಳಗಿನ ಕಪ್ಪೆ, ಫ್ರಾಗ್ ಇನ್ ದ ವೆಲ್. ಬಾವಿಯೊಳಗಿನ ಕಪ್ಪೆಯ ವಿಷಯ ಅಂತಂದ್ರೆ, ಒಮ್ಮೆ ಎಂತ ಆಗ್ತದೆ? ಸಮುದ್ರದ ಕಪ್ಪೆ ಬರ್ತದೆ. ಸಮುದ್ರದ ಕಪ್ಪೆ ಬರ್ತದೆ, ಬಂದು ಹೇಳುವಂಥದ್ದು ಎಂತ ಹೇಳುವಂಥದ್ದು? ಸಮುದ್ರ ಕಪ್ಪೆ ಬಂದು ಬಾವಿ ಕಪ್ಪೆ ಒಟ್ಟಿಗೆ ಮಾತಾಡ್ಲಿಕ್ಕೆ ಹೋಗುವಾಗ ಬಾವಿ ಕಪ್ಪೆ ಬಿಡುವುದಿಲ್ಲ ಮಾತಾಡ್ಲಿಕ್ಕೆ. ಬಾವಿ ಕಪ್ಪೆ ಹೇಳುವಂಥದ್ದು, ನಿಮ್ದು
50 ಅಡಿ ಉಂಟಾ, 60 ಅಡಿ ಉಂಟಾ, 35 ಅಡಿ ಉಂಟಾ, ಈ ರೀತಿ ಹೇಳ್ತಾರೆ ಬಾವಿ ಕಪ್ಪೆ. ಆಕ್ಚುಲಿ ಸಮುದ್ರ ಎಷ್ಟು ದೊಡ್ಡ ಒಂದು ಅದು ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ರೆ ಬಾವಿ ಕಪ್ಪೆ ಅಂತಂದ್ರೆ ಅದೇ ಗ್ರೇಟ್ ಅಂತ ಎಣಿಸುವಂಥದ್ದು. ಪ್ರಭುಪಾದ ಹೇಳ್ತಾರೆ ಸೋ ಕಾಲ್ಡ್ ಪಫ್ಡ್ ಅಪ್ ಸೈಂಟಿಸ್ಟ್, ತತ್ವಜ್ಞಾನಿಗಳು, ಅವರೆಂತ ಎಣಿಸುವಂಥದ್ದು, ಅವರು ಬಾವಿ ಕಪ್ಪೆ ಅದರ ಒಳಗಿದ್ದಾರೆ. ಪ್ರಭುಪಾದ ಹೇಳುವಂಥದ್ದು ಬೈ ಮೆಂಟಲ್ ಸ್ಪೆಕ್ಯುಲೇಷನ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕೃಷ್ಣ. ಹೂವಾಪೂವದಿಂದ ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಮೈಟ್ ಬಿ, ದೇರ್ ಫೋರ್, ಇಫ್, ಬಟ್, ಮೇ ಬಿ, ಇದರಿಂದ ನಾವು ಭಗವಂತನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನನ್ನು ಹೇಗೆ ಅರ್ಥ ಮಾಡುವಂಥದ್ದು? ಭಕ್ತಿ ಸೇವೆಯಿಂದ. ಭಕ್ತಿ ಸೇವೆಯಿಂದ ನಮಗೆ ಭಗವಂತನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಭಗವಂತ ಎಂತ ಮಾಡ್ತಾನೆ? ಶುದ್ಧ ಭಕ್ತರನ್ನು ಭಗವಂತ ಎಂಪವರ್ ಮಾಡ್ತಾನೆ. ಅವನಿಗಿಂತ ಜಾಸ್ತಿ ಶಕ್ತಿ ಕೊಡ್ತಾನೆ, ಅದು ಬೇರೆ ವಿಷಯ. ಆದ್ರೆ ಜ್ಞಾನಿಗಳೆಂತಂದ್ರೆ ನಮಗೆಲ್ಲ ಗೊತ್ತುಂಟು. ಐ ಆಮ್ ನಾಟ್ ದಿಸ್, ನೇತಿ. ದೆನ್ ವಾಟ್ ಯು ಆರ್? ನಾನು ಜ್ಞಾನಿಗಳಿಗೆ ಗೊತ್ತು ನಾನು ದೇಹ ಅಲ್ಲ ಅಂತ, ನಾನು ಆತ್ಮ ಅಂತ ಗೊತ್ತುಂಟು. ಆದ್ರೆ ಆತ್ಮದ ಪೊಸಿಷನ್ ಎಂತ, ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ಆತ್ಮ, ಅದು ಗೊತ್ತಿಲ್ಲ. ಆತ್ಮದ ಪೊಸಿಷನ್ ಎಂತಂದ್ರೆ ಭಗವಂತನಿಗೆ ಸೇವೆ ಮಾಡುವಂಥದ್ದು. ಆದ್ರೆ ಜ್ಞಾನಿಗಳಿಗೆ ನಾನೇ ಭಗವಂತ ಆಗ್ಬೇಕು, ಹೋಗ್ತಾರ ನಾನೇ ಭಗವಂತ. ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯಾ. ಇದು ಮಾಯೆಯ ಅಂತಿಮ ಹಂತ ಅಂತೆ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ನಾವು ಬಾವಿಗಪ್ಪೆ ಆಗ್ಬಾರ್ದು. ನಾವು ಬಾವಿಗಪ್ಪೆ ಅಂತ ಈ ತತ್ವಜ್ಞಾನಿಗಳನ್ನ ನಾವು ಕೇಳಬಾರ್ದು. ಅವ್ರು ನೋಡಿ ಎಂತ ಹೇಳುವಂಥದ್ದು ಇಲ್ಲಿ, ಆತ್ಮಕ ಚಿಂತನೆ. ಅಂತರಂಗ ಶಕ್ತಿ ಹತ್ರ ಎಂಟ್ರಿಯೇ ಇಲ್ಲ ಅವರಿಗೆ. ಈ ಸೋಕಾಲ್ಡ್ ಮೆಂಟಲ್ ಸ್ಪೆಕ್ಯುಲೇಟರ್ಸ್ ನವರಿಗೆ, ಯಾರೇ ಇರಲಿ, ನಿರಾಕಾರವಾದಿ ಇರಲಿ, ಶೂನ್ಯವಾದಿ ಇರಲಿ, ಮಾಯವಾದಿ ಯಾರೇ ಇರಲಿ, ಆಲ್ ಆರ್ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಹಾಗಾಗಿ ಅವರಿಗೆ ಅವರ ಹೂವಾತ್ಮಕ ಚಿಂತನೆಯಿಂದ ಅವರಿಗೆ ಅಂತರಂಗ ಶಕ್ತಿ ಹತ್ರ ಹೋಗ್ಲಿಕ್ಕೆ ಆಗುವುದೇ ಇಲ್ಲ. ನಮ್ಮ ಯಾರು ಕುಂತಿಮಾರಣಿ ಕೂಡ ಹೇಳುವಂಥದ್ದು, ಮಾಯಾ ಜಮನಿಕಾಚನ್ನಂ ಅಂದ್ರೆ ದೇರ್ ಇಸ್ ಎ ಕರ್ಟನ್. ಈಗ ನಾವಿಲ್ಲಿ ವಿಂಡೋಗೆಲ್ಲ ಕರ್ಟನ್ ಹಾಕ್ತೇವೆ, ಅದೇ ರೀತಿ 2 ಕರ್ಟನ್ ಉಂಟು. ಒನ್ ಈಸ್ ಯೋಗಮಾಯ ಕರ್ಟನ್, ಒನ್ ಮೋರ್ ಈಸ್ ಮಹಾಮಾಯ ಕರ್ಟನ್. ಯೋಗಮಾಯ ಕರ್ಟನ್ ಅಂದ್ರೆ ರಾಜರಾಣಿ, ಮಹಾಮಾಯ ಕರ್ಟನ್ ಅಂದ್ರೆ ದೇವಿ. 2 ಕರ್ಟನ್ ಉಂಟು. ಹಾಗಾಗಿ ಭಕ್ತರು ಯಾವ ಕರ್ಟನ್ ಒಳಗಿದ್ದಾರೆ? ಅವರು ಯೋಗಮಾಯ ಕರ್ಟನ್ ಒಳಗಿದ್ದಾರೆ. ಅವರಿಗೆ ಅರ್ಥ ಆಗ್ತದೆ, ಯಾಕೆಂದ್ರೆ ಅವರು ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲಿ ತನಕ ಈ ಸೇವಾ ಭಾವ ಬರುವುದಿಲ್ಲ, ನಾವು ಭಗವಂತನನ್ನು ಒಪ್ಪುವುದಿಲ್ಲ. ಡಿವೋಷನಲ್ ಸರ್ವಿಸ್ ಬಿಗಿನ್ಸ್ ಬೈ ಸರ್ವಿಂಗ್. ಸೇವೆಯಿಂದ ಸ್ಟಾರ್ಟ್ ಆಗುವಂಥದ್ದು ಭಕ್ತಿ. ಹಾಗಾಗಿ ಅವರು ಮಾಡುವುದಿಲ್ಲ, ಭಗವಂತನ ಒಪ್ಪುವುದಿಲ್ಲ. ನೋಡಿ ಹೇಗೆ ಅಂದ್ರೆ, ಸಿಂಪಲ್ ಪಾಯಿಂಟ್, ಅವರೆಲ್ಲ ಸಮಸ್ಯೆಗೆ ಪರಿಹಾರ ಆಗ್ತದೆ. ಅವ್ರು ಯಾವಾಗ ಯೋಚನೆ ಮಾಡ್ತಾರೆ, ಕೃಷ್ಣ ದೇವೋತ್ತಮ ಪುರುಷ, ನಾವು ಅವನ ಸೇವಕ, ನಾವು ಅವರಿಗೆ ಸೇವೆ ಮಾಡುದು, ಯಾವ ಪಾಯಿಂಟಿಗೆ ಅವರು ಬರ್ತಾರೆ, ಈ ಪಾಯಿಂಟಿಗೆ, ಅಲ್ಲಿ ಅವರೆಲ್ಲ ಸಮಸ್ಯೆ ಮುಗಿಯಿತು. ಆದ್ರೆ ಈ ಪ್ಲಾಟ್ಫಾರ್ಮ್ ಬರ್ಲಿಕ್ಕೆ ಅವರು ಶುದ್ಧ ಭಕ್ತರ ಸಂಘ ಮಾಡಬೇಕು, ಅವರ ಸೇವೆ ಮಾಡಬೇಕು. ಶುದ್ಧ ಭಕ್ತರಲ್ಲಿ ಇರುವಂತದ್ದು ಭಗವಂತ ಶುದ್ಧ ಭಕ್ತರನ್ನು ಎಂಪವರ್ ಮಾಡ್ತಾನೆ. ಎಂಪವರ್ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೋದು. ನಾನು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ್ ಶಿಷ್ಯರಿಗೆ ಹೇಳುವಂತದ್ದು ಅಬೌಟ್ ಎಂಪವರ್ಮೆಂಟ್. ಎಸ್, ಹನುಮಾನ್ ಲಂಕೆಗೆ ಹೇಗೆ ಹೋದ? ಹಾರಿಕೊಂಡು ಹೋದ. ಅದೇ ರಾಮ ಹೇಗೆ ಹೋದ? ಕಲ್ಲನ್ನ ಹಾಕ್ತಾ ಹೋದ ಸಮುದ್ರಕ್ಕೆ. ಪ್ರಭುಪಾದ್ ಹೂ ಇಸ್ ಗ್ರೇಟ್, ವೆದರ್ ರಾಮ ಇಸ್ ಗ್ರೇಟ್ ಆರ್ ಹನುಮಾನ್ ಇಸ್ ಗ್ರೇಟ್? ಯಾಕೆಂದ್ರೆ ಹನುಮಾನ್ ಇಮಿಡಿಯೇಟ್ ಹೋದ, ರಾಮ ಕಲ್ಲಾಕಿ ತುಂಬಾ ಸಮಯ. ನೆಕ್ಸ್ಟ್ ಪ್ರಭುಪಾದ್ ಹೇಳುವಂತದ್ದು, ಚೈತನ್ಯ ಮಹಾಪ್ರಭು ಡೈಲಿ 64 ಜಪ ಮಾಡ್ತಾ ಇದ್ರು, ಅಂದ್ರೆ ಆಲ್ಮೋಸ್ಟ್ 1 ಲಕ್ಷ ನಾಮ. ಹರಿದಾಸ್ ಠಾಕೂರ್ 192 ಮಾಲೆ, ಅಂದ್ರೆ ಆಲ್ಮೋಸ್ಟ್ 3 ಲಕ್ಷ ನಾಮ. ಪ್ರಭುಪಾದ್ ಹೇಳುವಂತ ಹೂ ಇಸ್ ಗ್ರೇಟ್? ಚೈತನ್ಯ ಮಹಾಪ್ರಭು ಕೃಷ್ಣ, ಹರಿದಾಸ್ ಠಾಕೂರ್ ಬ್ರಹ್ಮ, ಯಾರು ಗ್ರೇಟ್?
ಮತ್ತೆ ಪ್ರಭುಪಾದ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಭಾರತದಲ್ಲಿ ಈ ಮಧ್ಯಲೀಲೆ ಅನ್ನುವಂಥದ್ದು ಭಾರತದಲ್ಲಿ ಎಲ್ಲಾ ಕಡೆ ಚೈತನ್ಯ ಮಹಾಪ್ರಭು ಹರಿನಾಮ ಸಂಕೀರ್ತನ ಪ್ರಚಾರ ಮಾಡಿ ಎಲ್ಲರನ್ನು ಡ್ಯೂಟಿ ಮಾಡಿದ್ದಾರೆ. ಪೃಥ್ವಿತಾಚಿ ನಗರ, ಆದ್ರೆ ಅವ್ರು ಹೇಳಿದ್ದಾರೆ ಪೃಥ್ವಿತಾಚಿ ನಗರಾಧಿಪ ಸರ್ವತ್ರ ಪ್ರಚಾರವಿಲ್ಲ ಮೊರನ, ಎಲ್ಲ ಪೃಥ್ವಿಯಲ್ಲಿ ಎಲ್ಲ ಕಡೆ ನಾಮ ಪ್ರಚಾರ ಆಗ್ತದೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಪ್ರಭುಪಾದ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಓನ್ಲಿ ಡನ್ ಇನ್ ಇಂಡಿಯಾ ವೆರ್ ಆಸ್ ಐ ವೆಂಟ್ ಟು ಥ್ರೂಔಟ್ ದ ವರ್ಲ್ಡ್. ಪ್ರಭುಪಾದ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋದ್ರು, ಅದು ಚೈತನ್ಯ ಮಹಾಪ್ರಭು ಭಾರತದಲ್ಲಿ ಮಾತ್ರ ಮಾಡಿದ್ರು. ಈಗ ಪ್ರಭುಪಾದ ಅದನ್ನು ಹೇಳಿ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಭುಪಾದ ಮತ್ತೆ ಹೇಳ್ತಾರೆ, ಕೃಷ್ಣ ಎಂಪವರ್ಸ್ ಈಸ್ ಡಿವೋಟಿ. ಕೃಷ್ಣನಿಗೆ ಅವನ ಶುದ್ಧ ಭಕ್ತರು ಅವನಿಗಿಂತ ಗ್ರೇಟ್ ಆಗ್ಬೇಕು, ಇದಿಚ್ಛೆ. ಹಾಗಾಗಿ ಅವ ಎಂತ ಮಾಡ್ತಾನೆ, ಜಾಸ್ತಿ ಶಕ್ತಿ ಕೊಡ್ತಾನೆ ಶುದ್ಧ ಭಕ್ತರಿಗೆ. ನಾರದ ಮುನಿಗೆ ಯಾವುದೇ ವೀಸಾ ಬೇಕಂತಿಲ್ಲ, ಯಾವುದೇ ಪಾಸ್ಪೋರ್ಟ್ ಬೇಕಂತಿಲ್ಲ, ಯಾವ ಕಡೆ ಕೂಡ ಹೋಗ್ಬೋದು, ಬ್ರಹ್ಮಾಂಡದ ಯಾವ ಮೂಲೆ ಕೂಡ ಹೋಗ್ಬೋದು, ಅವರಿಗೇನು ರೆಸ್ಟ್ರಿಕ್ಷನ್ ಇಲ್ಲ. ಭಗವಂತ ನಾರದ ಮುನಿಗೆ ಅವರಿಗಿಂತ ಜಾಸ್ತಿ ಶಕ್ತಿ ಕೊಟ್ಟಿದ್ದಾನೆ. ಪ್ರಭುಪಾದ ಹೇಳ್ತಾರೆ ಯಾಕೆಂದ್ರೆ ಭಗವಂತ ಶುದ್ಧ ಭಕ್ತರನ್ನು ಎಂಪವರ್ ಮಾಡ್ತಾನೆ. ಯಾಕೆಂದ್ರೆ ಅವರ ಎಂತಂದ್ರೆ ಈ ಕಣ್ಣಿನ ನೋಟ ಭಗವಂತನ ಪಾದದಲ್ಲಿ ಇರ್ತದೆ, ಭಗವಂತನ ಸೇವೆ ಬಿಟ್ಟು ಅವರಿಗೆ ಇನ್ನೊಂದು ಥಾಟ್ ಇಲ್ಲ. ಹಾಗಾಗಿ ಇಲ್ಲಿ ಬರುವಂತ ಈ ತತ್ವಜ್ಞಾನಿಗಳು ಅವರು ಭಾವಿಕಪ್ಪೆ ಅಂತೆ, ಅವರ ಊಹಾತ್ಮಕ ಚಿಂತನೆಯಿಂದ ಭಗವಂತ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಒಂದೇ ಒಂದು ಚಾನ್ಸ್ ಇರುವುದು ಅಂತಂದ್ರೆ ಅವರು ಶುದ್ಧ ಭಕ್ತರಿಗೆ ಸರೆಂಡರ್ ಆಗ್ಬೇಕು, ಮತ್ತೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಅವರು ರೆಡಿ ಆಗ್ಬೇಕು. ಅದರಿಂದ ಮಾತ್ರ ಚಾನ್ಸ್ ಇರುವುದರ ಹೊರತು ಬೇರೆ ಯಾವುದೇ ಉಪಾಯವಿಲ್ಲ. ಆದರೆ ವಾಸ್ತವವಾಗಿ ಅಂತ ಬಲು ದೊಡ್ಡ ಪ್ರದರ್ಶನವನ್ನು ಯಾವನೊಬ್ಬನು ಅಳತೆ ಮಾಡಲಾರನು. ಭಗವದ್ಗೀತೆಯಲ್ಲಿ 11.16 ಮಾನಿತ ಭಗವದ್ಭಕ್ತನಾದ ಅರ್ಜುನನು ಹೀಗೆನ್ನುವನು, ಅನೇಕ ಬಹುದರ ಭಕ್ತ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎಲೆ ಅದ್ಭುತ ವಿಶ್ವರೂಪನಾದ ಭಗವಂತನೇ, ವಿಶ್ವೇಶ್ವರನೇ, ಅಗಣಿತವಾದ ಕೈಗಳನ್ನು, ದೇಹಗಳನ್ನು, ಮುಖಗಳನ್ನು, ಕಣ್ಣುಗಳನ್ನು ಎಲ್ಲ ದಿಕ್ಕುಗಳಲ್ಲಿಯೂ ನಾನು ಕಾಣುತ್ತಿದ್ದೇನೆ. ಅವು ಅಪರಿಮಿತವಾಗಿವೆ. ಈ ಅಭಿವ್ಯಕ್ತಿಯ ಕೊನೆಯೇ ನಾನು ಕಾಣೆನು, ಅದರ ಮಧ್ಯವನ್ನಾಗ್ಲಿ ಆದ್ಯನಾಗ್ಲಿ ಕಾಣೆನು. ಭಗವಂತ ವಿಶ್ವರೂಪ ನೋಡ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ವಿಶ್ವರೂಪ ನೋಡ್ಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಅರ್ಜುನ ವಾಸ್ ದ ಫಸ್ಟ್ ಪರ್ಸನ್ ಟು ಸಿ ವಿಶ್ವರೂಪ. ಆದ್ರೆ ವಿಶ್ವರೂಪ ಅಂತಂದ್ರೆ ಇಟ್ ಇಸ್ ನಾಟ್ ಸ್ಪಿರಿಚುವಲ್, ಇಟ್ ಇಸ್ ಅ ಮೆಟೀರಿಯಲ್ ರೆಲ್ಮ್. ಆದ್ರೆ ಭಗವಂತ ಅವನಿಗೆ ಆ ದಿವ್ಯ ದೃಷ್ಟಿ ಕೊಟ್ಟ, ಆ ದಿವ್ಯವಾದ ಚಕ್ಷು ಕೊಟ್ಟ, ದಿವ್ಯ ಕಣ್ಣುಗಳಿಂದ ಅವನಿಗೆ ಅದು ನೋಡ್ಲಿಕ್ಕೆ ಆಯ್ತು. ಅದಕ್ಕೆ ನೋಡಿ, ಮಧ್ಯೆ ಇಲ್ಲ, ಆದಿ ಇಲ್ಲ, ಕೊನೆ ಇಲ್ಲ. ಭಗವದ್ಗೀತೆಯನ್ನು ವಿಶೇಷವಾಗಿ ಅರ್ಜುನನಿಗೆ ಹೇಳಲಾಯಿತು. ಅವನ ಅಪೇಕ್ಷೆಯಂತೆ ವಿಶ್ವರೂಪ ಅವನ ಮುಂದೆ ಪ್ರದರ್ಶಿತವಾಯಿತು. ಈಗ ಹೆಚ್ಚಿನವರು ಹೇಳುವಂಥದ್ದು, ಈ ಮಾಯಾವಾದಿಗಳು ಈ ವಿಶ್ವರೂಪವನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಹೆಚ್ಚಿನ ಈ ಸೋಕಾಲ್ಡ್ ಯಾವುದು ಧ್ಯಾನ ಮಾಡುವ ತುಂಬಾ ಸಂಸ್ಥೆಗಳು ಅವರೆಲ್ಲ ವಿಶ್ವರೂಪ. ಆದ್ರೆ ಹೆಚ್ಚಿನವರಿಗೆ ವಿಶ್ವರೂಪ ನೋಡ್ಲಿಕ್ಕೆ ಇಚ್ಛೆ. ಫಸ್ಟ್ ಆಫ್ ಆಲ್ ನೋಡಿ, ಅರ್ಜುನ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಟು ಸಿ ವಿಶ್ವರೂಪ. ಅರ್ಜುನನಿಗೆ ತೋರಿಸಲಾಯಿತು ವಿಶ್ವರೂಪ. ಚಾಲಿಪೀಳಿಗೆ ತೋರಿಸುವುದಿಲ್ಲ ಭಗವಂತ ವಿಶ್ವರೂಪ. ಲಾಟ್ಪೋರ್ಡ್ನವರಿಗೆ ತೋರಿಸುವುದಿಲ್ಲ. ಇವರೆಲ್ಲ ಲಾಟ್ಪೋರ್ಡ್ನವರು. ಯಾಕೆ ಅಂದ್ರೆ ಭಗವಂತ ಎಲ್ಲರನ್ನೂ ಸಿಲೆಕ್ಟ್ ಮಾಡುವುದಿಲ್ಲ ವಿಶ್ವರೂಪ ನೋಡ್ಲಿಕ್ಕೆ. ಫಸ್ಟ್ ಆಫ್ ಆಲ್ ವಿಶ್ವರೂಪ ಆಧ್ಯಾತ್ಮಿಕ ಅಲ್ಲ, ಅದು ಅಂತಂದ್ರೆ ಮೆಟೀರಿಯಲ್. ಅದು ಕೂಡ ಅರ್ಜುನನಿಗೆ ತೋರಿಸಿ ಅವನಿಗೆ ಹೆದರಿಕೆ ಆಯಿತು. ಈ ವಿಶ್ವರೂಪ ನೋಡಿದಾಗ ಅವನಿಗೆ ವಿಶೇಷವಾದ ಕಣ್ಣುಗಳು ನೋಡಿ ದಿವ್ಯ ಚಕ್ಷು ಕೊಟ್ಟ. ಈಗ ದಿವ್ಯ ಚಕ್ಷು ಅಂತಂದ್ರೆ ಅದು ಹೈಯೆಸ್ಟ್ ಅಲ್ಲ. ಈಗ ನಮ್ಮಲ್ಲಿ ಇರುವಂತದ್ದು ಚರ್ಮಚಕ್ಷು. ನಮ್ದು ಈ ಚರ್ಮಚಕ್ಷು ಅಲ್ಲಿ ನಮ್ಗೆ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ಈ ಮಾಯಾವಾದಿಗಳೆಲ್ಲರ ಹತ್ರ ಕೂಡ ಇರುವಂತ ಚರ್ಮಚಕ್ಷುವೆ. ಅದು ಶುದ್ಧ ಭಕ್ತರಿರುವಂತದ್ದು ಪ್ರೇಮಚಕ್ಷು. ಅರ್ಜುನ ಶುದ್ಧ ಭಕ್ತ. ಪ್ರೇಮಚಕ್ಷುವಲ್ಲಿ ಭಗವಂತನ ರಿಯಲ್ ಫಾರ್ಮ್ ನೋಡ್ಲಿಕ್ಕೆ ಆಗ್ತದೆ, 2 ಹ್ಯಾಂಡೆಡ್ ಫಾರ್ಮ್. ದಿವ್ಯ ಚಕ್ಷುವಲ್ಲಿ ನೋಡ್ಲಿಕ್ಕೆ ಆಗುವಂಥದ್ದು ಭಗವಂತನ
ಈ ವಿಶ್ವರೂಪ ಮಾತ್ರ. ಆದ್ರೆ ದಿವ್ಯಚಕ್ಷು ಹೈಯೆಸ್ಟ್ ಅಲ್ಲ, ಪ್ರೇಮಚಕ್ಷು ಹೈಯೆಸ್ಟ್. ಪ್ರೇಮಚಕ್ಷು ಹೈಯೆಸ್ಟ್. ಹಾಗಾಗಿ ಇಲ್ಲಿ ಅಂತ ಭಗವಂತವನಿಗೆ ದಿವ್ಯ ಚಕ್ಷು ಕೊಟ್ಟ. ಯಾರಿಗೆ? ಅರ್ಜುನನಿಗೆ. ಆದ್ರೆ ದಿವ್ಯ ಚಕ್ಷು ಮುಂಚೆ ಅವನಿಗೆ ಪ್ರೇಮ ಚಕ್ಷು ಇತ್ತು. ಆದ್ರೆ ಈ ನಿರಾಕಾರವಾದಿ ಮಾಯಾವಾದಿಗಳಿಗೆ ಇದು ಇಚ್ಛೆ ನೋಡುವಂಥದ್ದು, ಆದ್ರೆ ಅವರಿಗೆ ಸಿಗುವುದಿಲ್ಲ. ಇಚ್ಛೆ ಪಡ್ಲಿ ಅವರಿಗೆ ಸಿಗುವುದಿಲ್ಲ. ಆದರೂ ಭಗವಂತನ ಅಸಂಖ್ಯ ಕೈಗಳನ್ನು ಮುಖಗಳನ್ನು ಅವನು ನೋಡಬಲ್ಲವನಾದರೂ ಅವನು ಭಗವಂತನನ್ನು ಪೂರ್ತಿಯಾಗಿ ಕಾಣಲು ಅಸಮರ್ಥನಾದ. ನೋಡಿ, ಆಕ್ಚುಲಿ ಹೇಗೆ ಅಂದ್ರೆ ಈಸ್ ಅ ಕ್ವಾಲಿಫೈಡ್ ಪರ್ಸನ್ ಅರ್ಜುನ, ಆದ್ರೂ ಕೂಡ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನೀವು ಎಣಿಸಿ, ಈ ಸೋ ಕಾಲ್ಡ್ ಈ ಮಾಯವಾದಿಗಳು, ಇವರೆಲ್ಲ ಜ್ಞಾನಿಗಳು, ಇವರು ಇದನ್ನು ಇಚ್ಛೆ ಪಡ್ತಾರೆ ನೋಡ್ಲಿಕ್ಕೆ, ಅವರಿಗೆ ಸಿಗ್ತದ? ಆಗ್ತದ? ಆಕ್ಚುಲಿ ಅವರಿಗೆ ಅವರು ಅಸಮರ್ಥರು. ಈ ಅರ್ಜುನ ಸಮರ್ಥ. ನೋಡಿ, ಅಸಗ ನೋಡಬಲ್ಲವನಾದರು, ಅವ ಈಸ್ ಅ ಕ್ವಾಲಿಫೈಡ್ ಪರ್ಸನ್ ಟು ಸಿ, ಆದ್ರೂ ಕೂಡ ಅವನಿಗೆ ಕಾಣಲಿಲ್ಲ. ನೀವು ಎಣಿಸಿ. ಹಾಗಾಗಿ ಅರ್ಜುನನೇ ಭಗವಂತನ ಸಾಮರ್ಥ್ಯದ ಉದ್ದ ಅಗಲಗಳನ್ನು ಅಳೆಯಲು ಅಸಮರ್ಥನಾಗಿರುವಾಗ ಬೇರೆ ಯಾವನು ತಾನೇ ಹಾಗೆ ಮಾಡಲು ಸಮರ್ಥನಾದನು? ಅರ್ಜುನನಿಗೆ ಆಗುವುದಿಲ್ಲ, ಮತ್ತೆ ಇವರಿಗೆ ಹೇಗೆ ಆಗ್ತದೆ? ಇವರು ಗ್ರೇಟ್ ಅರ್ಜುನನಿಗಿಂತ? ಇಲ್ಲ, ಅರ್ಜುನನೆದುರು ಅವರು ಧೂಳಿ ಕೂಡ ಸಮಾನ ಅಲ್ಲ. ಈ ಸೋ ಕಾಲ್ಡ್ ಜ್ಞಾನಿಗಳು, ಸೋ ಕಾಲ್ಡ್ ಯೋಗಿಗಳು, ಯಾರೇ ಇರಲಿ, ಯಾರು ಕೂಡ ಸೈಂಟಿಸ್ಟ್ ಆಗಲಿ, ಯಾರೇ ಆಗಲಿ, ಪ್ರಭುಪಾದರು ಹೇಳುವಂಥದ್ದು ನಾವು ಅರ್ಜುನನನ್ನು ಫಾಲೋ ಮಾಡ್ಬೇಕಂತ. ಯಾಕೆ? ಈಸ್ ಇಟರ್ನಲ್ ಅಸೋಸಿಯೇಟ್. ಅವ ನಿತ್ಯ ಸಂಗಾತಿ ಭಗವಂತನ. ನಿತ್ಯ ಸಂಗಾತಿಗೆ ಆಗ್ಲಿಲ್ಲ ಅಂದ್ರೆ ಉಳಿದವರಿಗೆ ಆಗ್ತದ? ಇಲ್ಲ. ಹಾಗಾಗಿ ಯಾವಾಗ್ಲಿ ನೋಡಿ, ಇದು ನಮ್ಮನ್ನು, ಈ ಯೋಚನೆ ನಮ್ಮನ್ನು ದೊಡ್ಡ ಆಪತ್ತಿನಿಂದ ಪಾರು ಮಾಡ್ತದೆ. ಯಾವಾಗಲೂ ನಮ್ಮ ಮೂಡ್ ಎಂತ ಇರ್ಬೇಕಂದ್ರೆ ಈ ರೀತಿ ಇರ್ಬೇಕು. ಎಸ್, ವೆನ್ ಪ್ಯೂರ್ ಡ್ಯೂಟಿ, ಶುದ್ಧ ಭಕ್ತ, ನಿತ್ಯ ಸಂಗಾತಿ, ಇಟರ್ನಲ್ ಅಸೋಸಿಯೇಟ್, ಅವನಿಗೆ ಆಗುವುದಿಲ್ಲ, ನಮ್ಗೆ ಆಗ್ತದ? ಆದ್ರೂ ನಮ್ಮಲ್ಲಿ ಇಚ್ಛೆ, ನನಗೆ ವಿಶ್ವರೂಪ ನೋಡ್ಬೇಕು, ವಿಶ್ವರೂಪ ನೋಡ್ಬೇಕಂತ. ಪ್ರಭುಪಾದರು ಹೇಳ್ತಾರೆ, ಇಟ್ ಈಸ್ ಗುಡ್ ಫಾರ್ ಬಿಗಿನರ್ಸ್. ಯಾರು ಬಿಗಿನರ್ಸ್ ಇದ್ದಾರೆ ಅವರಿಗೆ ಓಕೆ, ಯಾಕೆಂದ್ರೆ ಒಂದು ಹೆದರಿಕೆ ಬರ್ತದೆ. ಆದ್ರೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಅಡ್ವಾನ್ಸ್ಡ್. ಯಾರು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿದ್ದಾರೆ ಅವರಿಗೆ ವಿಶ್ವರೂಪ ಅಲ್ಲ. ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೇನೆ. ಕೃಷ್ಣ ಗೋಪೀಸೊಟ್ಟಿಗೆ ರಾಸಲೀಲೆ ಮಾಡ್ತಾನೆ. ರಾಸಲೀಲೆ ಅಂದ್ರೆ ಒಂದು ಕಲ್ಪ, ಬ್ರಹ್ಮನ ಒಂದು ರಾತ್ರಿ. ಬ್ರಹ್ಮನ ದಿನ ಆಗುವಾಗ ಪಾರ್ಷಿಯಲ್ ಡಿವೈಸ್ ಪ್ರಳಯ ಆಗ್ತದೆ. ಆಗ ಎಂತಾಗ್ತದೆ? ಬ್ರಹ್ಮ ಇರ್ತಾನೆ, ಎಲ್ಲರೂ ಎಂತ ಹೇಳುವಂಥದ್ದು ಲೀನವಾಗ್ತಾರೆ. ಮತ್ತೆ ಬ್ರಹ್ಮ ಬೆಳಿಗ್ಗೆ ಎದ್ದು ತಿಲಕ ಆಗ್ತಾನೆ, ಸೃಷ್ಟಿ ಮಾಡ್ತಾನೆ. ಆಗ ವಾಪಸ್ ಎಲ್ಲರೂ ಹೊರಗೆ ಬರ್ತಾರೆ. ಹಾಗೆ ಬ್ರಹ್ಮನ ದಿನ ಸ್ಟಾರ್ಟ್ ಆಗುವಾಗ ರಾಸಲೀಲೆ ಸ್ಟಾಪ್ ಆಗ್ತದೆ. ನೀವು ಎಣಿಸಿ, ಒಂದು ಕಲ್ಪ ರಾಸಲೀಲೆ ಅಂದ್ರೆ ಎಣಿಸಿ. ಒಂದು ಕಲ್ಪ ಅಂದ್ರೆ ಎಷ್ಟಾಯ್ತು? ಈ 4 ದಿವ್ಯ ಯುಗ ಸೇರಿ, ಅಂದ್ರೆ 4 ದಿವ್ಯ, ಸಾರಿ, ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗ ಸೇರಿ ಒಂದು ದಿವ್ಯ ಯುಗ. 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ, 14 ಮನ್ವಂತರ ಸೇರಿ ಒಂದು ಕಲ್ಪ. ಅದು ಬ್ರಹ್ಮನ ಒಂದು ದಿನ. ಅಷ್ಟು ಹೊತ್ತು ಡ್ಯಾನ್ಸ್ ಆಗ್ತದೆ. ಹಾಗೆ ಅದು ಡ್ಯಾನ್ಸ್ ಎಂತಂದ್ರೆ ಮೆಟೀರಿಯಲ್ ಡ್ಯಾನ್ಸ್ ಅಲ್ಲ, ಅದು ಟ್ರಾನ್ಸ್ಸೆಂಡೆಂಟಲ್ ಡ್ಯಾನ್ಸ್. ಆ ಟ್ರಾನ್ಸ್ಸೆಂಡೆಂಟಲ್ ಡ್ಯಾನ್ಸ್ ಅಲ್ಲಿ ಹೇಗೆ ಅಂದ್ರೆ ಕೃಷ್ಣ, ಹೇಗಂದ್ರೆ ಎಲ್ಲ ಗೋಪೀಸ್ಗೆ ಕೃಷ್ಣ ಅವರೊಟ್ಟಿಗೆ ಇರ್ತಾನೆ. ಎಲ್ಲ ಗೋಪೀಸ್ ಎಣಿಸುವಂಥದ್ದು ಕೃಷ್ಣ ನನ್ನೊಟ್ಟಿಗೆ ಮಾತ್ರ ಇರುವುದು ಅಂತ. ಹಾಗೆಲ್ಲ ಕೃಷ್ಣ ಎಲ್ಲರೊಟ್ಟಿಗೆ ಇದ್ದಾನೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಕೃಷ್ಣ ದೇವೋತ್ತಮ. ಹಾಗೆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಈಸ್ ಅ ಚಾರ್ಮರ್. ಹಾಗೆ ಅವ ಇಮಿಡಿಯೇಟ್ ಈ ಬೆಳಿಗ್ಗೆ ಆದ ಕೂಡಲೇ ಅಲ್ಲಿಂದ ಡಿಸಪಿಯರ್ ಆಗ್ತಾನೆ. ಡಿಸಪಿಯರ್ ಆಗುವುದಂದ್ರೆ ಅವ್ಯಕ್ತ. ಈ ಎಲ್ಲ ಗೋಪೀಸ್ ಎಲ್ಲ ಕಡೆಯಿಂದ ಕೃಷ್ಣ ಇಲ್ಲ, ಎಲ್ಲರೂ ಪ್ಯಾನಿಕ್ ಆಗ್ತಾರೆ, ಕೃಷ್ಣ ಇಲ್ಲ, ಕೃಷ್ಣ ಇಲ್ಲ ಅಂತ. ಆಗ ಇಮಿಡಿಯೇಟ್ ಕೃಷ್ಣ ಎಂತ ಮಾಡ್ತಾನೆ? ಈ ಚತುರ್ಭುಜ ರೂಪ, ನಾರಾಯಣ ಫಾರ್ಮ್, ಶಂಕರಚಕ್ರ ಗದಾಪದ್ಮ, ಆ ಫಾರ್ಮ್ ಅಲ್ಲಿ ಬರ್ತಾನೆ, ಆ ರೂಪದಲ್ಲಿ ಬರ್ತಾನೆ. ಆಗ ಇಲ್ಲ ಎಲ್ಲ ಗೋಪೀಸ್ ಅವರಿಗೆ ಅಡ್ಡ ಬೀಳ್ತಾರೆ, ಹೋಗ್ತಾರೆ, ಹರೇ ಕೃಷ್ಣ. ಅವರಿಗೆ ಇಂಟ್ರೆಸ್ಟ್ ಇಲ್ಲ. ನೋಡಿ,
ಇದು ಸ್ಪಿರಿಚುವಲ್ ಫಾರ್ಮ್. 400 ಕೃಷ್ಣ ನಾರಾಯಣ ಫಾರ್ಮ್, ಶಂಖಚಕ್ರ ಗದಾ ಪದ್ಮ, ಅದು ಸ್ಪಿರಿಚುವಲ್ ಫಾರ್ಮ್. ಅದು ಅವರಿಗೆ ಬೇಕಂತಿಲ್ಲ, ಅವ್ರಿಗೆ ಇಚ್ಛೆ ಇಲ್ಲ. ಯಾವ ಫಾರ್ಮ್ ಕೂಡ ಇಚ್ಛೆ ಇಲ್ಲ ಅವರಿಗೆ. ಅನಂತ ಶೇಷ ಯಾವ ಫಾರ್ಮ್ ಕೂಡ ಅವ್ರಿಗೆ ಇಚ್ಛೆ ಇರುವುದು ಅಂತ ಅಂದ್ರೆ ರೆಸ್ಪೆಕ್ಟ್ ಕೊಡ್ತಾರೆ ಅದಕ್ಕೆ. ಅವರಿಗೆ ಕೃಷ್ಣನ 200 ಫಾರ್ಮ್ ಮಾತ್ರ ಬೇಕು ಅವರಿಗೆ. ಇದು ಅಡ್ವಾನ್ಸ್ ಡಿವೋಟೀಸ್. ಅಡ್ವಾನ್ಸ್ ಡಿವೋಟೀಸ್ಗೆ ಈ ವಿಶ್ವರೂಪ ಇಷ್ಟ. ಆದ್ರೆ ಬಿಗಿನರ್ಸ್ಗೆ ಬೇಕು, ಹೆದರಿಕೆ ಬರಬೇಕಲ್ಲ ಭಗವಂತನ ಮೇಲೆ. ಪ್ರಭುಪಾದ ಹೇಳ್ತಾರೆ ಹೆದರಿಕೆ ಮುಟ್ಟಿಸ್ಲಿಕ್ಕೆ ವಿಶ್ವರೂಪ, ಆದ್ರೆ ಅಡ್ವಾನ್ಸ್ಗೆ ಅದು. ಹಾಗೆ ಇಲ್ಲಿ ಹೇಳುವಂಥದ್ದು, ಅರ್ಜುನನಿಗೆ ಭಗವಂತನ ಉದ್ದಾಗಲವನ್ನು ಅಳೆಯಲು ಅವನಿಗೆ ಅಸಮರ್ಥವಾಗಿದೆ, ಉಳಿದವರಿಗೆ ಹೇಗೆ ಸಾಧ್ಯ? ಯಾವನೇ ಆದರೂ ಮಂಡೂಕ ತತ್ವ ವೇತ್ತನಂತೆ ತಪ್ಪು ಅಳತೆ ಮಾಡಲು ಮಾತ್ರ ಉದ್ಯುಕ್ತನಾಗಬಹುದು. ಕೂಪಮಂಡುಕನೇ, ಫ್ರಾಗ್ ಇನ್ ದ ವೆಲ್. ನನ್ನ ಪ್ರಕಾರ ಹಾಗೆ, ನನ್ನ ಪ್ರಕಾರ ಹೀಗೆ ಇಲ್ಲ. ಪ್ರಭುಪಾದ ನಮ್ಮ ಪ್ರಕಾರ ನಾವು ಕೊಡ್ಲಿಕ್ಕೆ ಯಾರು? ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಅವ್ರು ಹೇಳುವಂಥದ್ದು, ಐ ಆಮ್ ದಿ ಲೋವೆಸ್ಟ್ ದೆನ್ ದಿ ವರ್ಮ್ ಇನ್ ದ ಸ್ಟೂಲ್. ನಾನು ಮಲದಲ್ಲಿರುವ ಆ ಒಂದು ಸಣ್ಣ ಇರುವೆ, ಅದಕ್ಕಿಂತ ಕೂಡ ನಾನು ಕೀಳು. ಪ್ರಭುಪಾದ ಹೇಳುವಂಥದ್ದು, ಅವ್ರು ಹೇಳುವಂಥದ್ದು ಅವ್ರ ಕೀಳು ಅಲ್ಲ, ಅದವರ ಹಂಬಲ್ನೆಸ್, ಹ್ಯೂಮಿಲಿಟಿ. ನೋಡಿ, ಇವತ್ತಿನ ಕೊಟೇಶನ್ ಹೇಳ್ತೇನೆ. ಯಾರು ವಿನಮ್ರತೆ ಮತ್ತು ತಾಳ್ಮೆಯಿಂದ ಭಕ್ತಿ ಭಾವನೆಯಲ್ಲಿ ಇರುತ್ತಾರೋ ಅಂತವರಿಗೆ ಭಗವಂತನ ಗೋಲೋಕದ ಬಾಗಿಲು ಸದಾ ತೆರೆದಿರುತ್ತಾರೆ. ಹಾಗೆ ಮೀಕ್ ಅಂಡ್ ಹಂಬಲ್ನೆಸ್ ಶುಡ್ ಬಿ ಲೈಕ್ ಎ ಕಂಟಿಮಾಲ ಫಾರ್ ಡಿವೋಟೀಸ್. ಪ್ರಭುಪಾದ ಹೇಳುವಂಥದ್ದು ಇವತ್ತಿನ ಕೊಟೇಶನ್. ಹಾಗೆ ಅವರು ಹೇಳುವಂಥದ್ದು ನಾನು ಕೀಳು ಅಂತ. ಅವರು ಕೀಳು ಅಲ್ಲ. ಅವ್ರು ಹೇಳುವಂಥದ್ದು, ಅವರಿಗೆ ಈ ಚೈತನ್ಯ ಚರಿತ್ರದ ಬರೆಯುವಾಗ ಈ ವಾಸ್ 90+, ತುಂಬಾ ಪ್ರಾಯ ಆಗಿತ್ತು ಕೃಷ್ಣ ಕವಿರಾಜ್ ಗೋಸ್ವಾಮಿಗೆ. ಈಸ್ ಹ್ಯಾಂಡ್ಸ್ ವೇರ್ ಶೇಕಿಂಗ್, ಅಂದ್ರೆ ಕೈಯಲ್ಲಿ ನಡುತ್ತಾ ಇತ್ತು. ನೀವು ಎಣಿಸಿ, 90 ವರ್ಷದ ನಂತರ ನಮ್ಮ ಎಂತ ಬಲ ಇರುವುದಿಲ್ಲ. ಅವರು ಹೇಳುವಂಥದ್ದು, ದಿಸ್ ಚೈತನ್ಯ ಮಹಾಪ್ರಭು ಹ್ಯಾಸ್ ರಿಟರ್ನ್, ನಾಟ್ ಮೀ. ನಾನು ಬರೆದಲ್ಲ ಚೈತನ್ಯ ಚರಿತ ಅಂತ. ಹಾಗಾಗಿ ಇದು ನಿಜವಾದ ಎಂತ ಹೇಳುವಂಥದ್ದು ರೀತಿ. ಪ್ರಭುಪಾದಗಳು ಹೇಳ್ತಾರೆ, ಪ್ರಭುಪಾದ ಓದ್ತಾ ಇದ್ರು ಭಗವದ್ಗೀತಾ. ಒಮ್ಮೆ ಶಿಷ್ಯ ಹೇಳುವಂಥದ್ದು, ಪ್ರಭುಪಾದ ವೈ ಯು ಆರ್ ರೀಡಿಂಗ್ ಭಗವದ್ಗೀತಾ, whereas you itself you yourself you have written this Bhagavad-gita, why you are reading? ಪ್ರಭುಪಾದ ಹೇಳುವಂಥದ್ದು, ನಾನು ಬರ್ತದಲ್ಲ, ಕೃಷ್ಣ ಬರ್ತದ್ದು, ಅದಕ್ಕೆ ನಾನು ಓದುವಂಥದ್ದು. ಕೃಷ್ಣ ಬರ್ತದ್ದು ಯಾಕೆಂದ್ರೆ ಶುದ್ಧ ಭಕ್ತರಲ್ಲಿ ಅಷ್ಟು ಕೃಷ್ಣ ಶಕ್ತಿ ಬಿನಾ ನಾ ಹೋಯ್ ಕೊಯ್ ಪರಿವರ್ತನ, ಅಷ್ಟು ಕೃಷ್ಣ ಶಕ್ತಿ ಉಂಟು, ಅಷ್ಟು ಕೃಷ್ಣ ಶಕ್ತಿ. ಹಾಗಾಗಿ ಈ ಕೂಪ ಮಂಡುಕನಾಯದಿಂದ ನಮಗೆ ಭಗವಂತನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ತಪ್ಪು ಅಳತೆ. ಹಾಗೆ ಮೇ ಬಿ, ಮೈಟ್ ಬಿ, ಪರ್ಹ್ಯಾಪ್ಸ್, ಇಫ್, ಬಟ್ ಇದರಿಂದಲ್ಲ. ಪ್ರಭುಪಾದ ಹೇಳುವಂಥದ್ದು, ವಿ ವಾಂಟ್ ಫ್ಯಾಕ್ಟ್. ನಮ್ಗೆ ಫ್ಯಾಕ್ಟ್ ಬೇಕು, ವಿ ಡೋಂಟ್ ವಾಂಟ್ ಥಿಯರಿ. ಈಗ ಸೋಕಾಲ್ ಸೈನ್ಸ್, ನಮ್ಮ ವಿಜ್ಞಾನ, ಇದು ಥಿಯರಿ, ಬೇಸ್ಡ್ ಆನ್ ಥಿಯರಿ. ಬಟ್ ದಿಸ್ ವೇದಿಕ್ ಸೈನ್ಸ್, ಈ ಕೃಷ್ಣ ಪ್ರಜ್ಞೆ, ಇದು ಥಿಯರಿ ಮೇಲೆ ಅಲ್ಲ, ಇಟ್ ಇಸ್ ಆನ್ ಫ್ಯಾಕ್ಟ್ಸ್. ಈ ಸೋಕಾಲ್ ಸೈನ್ಸ್ ಅಲ್ಲಿ ರಿಸರ್ಚ್ ಉಂಟು, ಆದ್ರೆ ಇಲ್ಲಿ ರಿಸರ್ಚ್ ಬೇಡ, ಎಲ್ಲವೂ ಕೃಷ್ಣ ರಿಸರ್ಚ್ ಮಾಡಿದ್ದಾನೆ. ಮತ್ತೆ ನಾವು ಹೇಗೆ ಇದನ್ನು ಕಂಡುಹಿಡಿಯುವಂಥದ್ದು? ಜಸ್ಟ್ ಬೈ ಡೂಯಿಂಗ್ ಡಿವೋಷನಲ್ ಸರ್ವಿಸ್. ಪ್ರಭುಪಾದ ಹೇಳುವಂಥದ್ದು, ಜಸ್ಟ್ ಭಕ್ತಿ ಸೇವೆಯಿಂದ ಎಲ್ಲ ತಿಳಿತಾ ಬರ್ತದೆ, ಎಲ್ಲ ರಿವೀಲ್ ಆಗ್ತದೆ. ಈಗ ನೋಡಿ, ಕ್ಲಾಸ್ ಮಾಡುವಂಥದ್ದು ಎಂತಂದ್ರೆ, ಕ್ಲಾಸ್ ಮಾಡುವುದಂದ್ರೆ ಜಸ್ಟ್ ಶೇರಿಂಗ್ ಮೈ ರಿಯಲೈಸೇಷನ್, ದಟ್ಸ್ ಇಟ್. ನನ್ನ ಸಾಕ್ಷಾತ್ಕಾರವನ್ನು ಇದು ಮಾಡುವಂಥದ್ದು. ಹಾಗಾಗಿ ನಮ್ಗೆ ಎಷ್ಟು ಸಾಕ್ಷಾತ್ಕಾರ ಬಂದಿದೆ ಅದರಲ್ಲಿ ನಾವು ಇನ್ನೊಬ್ರಿಗೆ ಕೊಡ್ಬೋದು. ಹಾಗಾಗಿ ಈ ಭಕ್ತಿ ಸೇವೆಯಿಂದ ಬರ್ತದೆ, ನಾಲೆಜ್ ಇಂದ ಅಲ್ಲ. ನಾಲೆಜ್ ಮಾಯವಾದಿಗಳಿಗೆ ಉಂಟು, ನಾಲೆಜ್ ಮೇನ್ ಅಲ್ಲ. ಮೇನ್ ಅಂತಂದ್ರೆ ಸಾಕ್ಷಾತ್ಕಾರ, ರಿಯಲೈಸೇಷನ್. ಹಾಗಾಗಿ ಕೂಪಮಂಡುಕ ತತ್ವವೇದ ತಪ್ಪು ಅಳತೆ ಮಾಡಲು ಮಾತ್ರ ಉದ್ಯುಕ್ತನಾಗಬಹುದು. ಕಪ್ಪೆಯ ರೂಪದ ತತ್ವಜ್ಞಾನಿಯು, ನೋಡಿ ಪ್ರಭುಪಾದ ಅಂತ ಹೇಳ್ತಾರೆ, ಅವರನ್ನು ಕಪ್ಪೆ ಅಂತ ಹೇಳ್ತಾ ಇದ್ದಾರೆ. 3 ಚದರ ಅಡಿಯ ಬಾವಿಯಲ್ಲಿದ್ದ ಅನುಭವದಿಂದ ಶಾಂತ ಸಾಗರದ ಉದ್ದಗಲವನ್ನು ಅಳತೆ ಮಾಡಲು ಅವಣಿಸಿದಿತ್ತು ಮತ್ತು ಶಾಂತಿ ಸಾಗರದಷ್ಟು ದೊಡ್ಡದಾಗಲು ತಾನೇ ಉಬ್ಬಿಕೊಳ್ಳುತ್ತಿತ್ತು. ನೋಡಿ, ಉಬ್ಬಿಕೊಳ್ಳುವಂಥದ್ದು ನಾವು ಕೂಡ ಹಾಗೆ. ಈಗ ಈ ಭಕ್ತಿಯಲ್ಲಿ ಬಂದ ಮೇಲೆ ಕೂಡ ಬರ್ತೇವೆ, ನಾವು ಉಬ್ಬಿಕೊಳ್ತೇವೆ.
ನಮ್ಗೆ ಆಗ್ತದೆ ನಾನು ಗ್ರೇಟ್ ಅಂತ ಆಗ್ತದೆ. ನಾವು ಗ್ರೇಟ್ ಅಲ್ಲ ಸರ್. ನಾವು ಅದಕ್ಕೆ ನೋಡಿ ಇಂಥದ್ದೆಲ್ಲ ಮೆಸೇಜ್ ಎಲ್ಲ ಗಡಿ ಗಡಿ ಹೇಗೆ ಹೇಗೆಂದ್ರೆ ಇವತ್ತಿನ ಮೆಸೇಜ್ ನೋಡಿ, ಯಾರು ವಿನಮ್ರತೆ ಮತ್ತು ತಾಳ್ಮೆಯಿಂದ ಭಕ್ತಿ ಭಾವನೆಯಲ್ಲಿ ಇರುತ್ತಾರೋ ಅಂತವರಿಗೆ ಭಗವಂತನ ಗೋಲೋಕದ ಭಾಗ್ಯವು ಸದಾ ತಿಳಿದಿರುತ್ತದೆ. ಹೇಗೆಂದ್ರೆ ಪ್ರಭುಪಾದರು ಹೇಳುವಂಥದ್ದು, ಈಗ ಚೈತನ್ಯ ಶಿಕ್ಷಾಷ್ಟಕಮಲ್ಲಿ 3ನೇ ಶ್ಲೋಕ, ಋಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನಾ ಅಮಾನೀನಮಾನದೇನ ಕೀರ್ತನೀಯ ಸದಾ ಹರಿ. ಪ್ರಭುಪಾದರು ಹೇಳುವಂಥದ್ದು ಇದು 3ನೇ ಶ್ಲೋಕ. ಆಕ್ಚುಲಿ ಬಿಗಿನರ್ಸ್ ಅಂದ್ರೆ ಫಸ್ಟ್ 5 ಶ್ಲೋಕ ನಮಗೆ ಸಾಧನಾ ಭಕ್ತರಿಗೆ, ಶಿಕ್ಷಾಶ್ರಮ ಫಸ್ಟ್ 5ನೇ ಶ್ಲೋಕ ನಮಗೆ ಸಾಧನಾ ಭಕ್ತರಿಗೆ, ಮತ್ತೆ ಕಡೆಯ 3 ಶ್ಲೋಕ 6th 7th 8th ಅದು ಯಾರಿಗೆ? ರಾಘವನದ ಭಕ್ತರಿಗೆ. ಆಕ್ಚುಲಿ ಇದರಲ್ಲಿ ಟಾಪ್ ಮೋಸ್ಟ್ ಶ್ಲೋಕ ಅಂತಂದ್ರೆ 8ನೇ ಶ್ಲೋಕ. ಯಾವುದು? ಆಶ್ಲೀಷ್ಯವಾಪಾದರತಂ ಪಿನಸ್ಸು ಮಾಂ ಅದರ್ಶನ ಮರ್ಮಹತಂ ಕರೋತು ವಾ ಯಥಾ ತಥಾ ವಾ ವಿದದಾತೋ ಲಂಪಟೋ ಮಾತ್ ಪ್ರಾಣಾನಾಥಸ್ತು ಸಾಯೇವನ ಪರಹ. ಈ ಶ್ಲೋಕದ ಅರ್ಥ ಅಂತಂದ್ರೆ ರಾಧಾರಾಣಿ ಹೇಳುವಂಥದ್ದು, ಓ ಕೃಷ್ಣ ನನ್ನನ್ನು ತೊಳಿ. ಈಗ ನಾವು ಹೇಳ್ತೇವೆ ಕೃಷ್ಣ ಹತ್ರ ತೊಳಿ ಅಂತ, ಅದೇ ತೊಳೆಯುವಂಥದ್ದು ನೋಡಿ ಸುಲಭದಲ್ಲಿ. ಹೇಗೆಂದ್ರೆ ಇದು ನೆನ್ಪಿಡಿ, ಯಾವಾಗಲೂ ನೀವು ದೇವರಿಗೆ ಅಡ್ಡ ಬೀಳುವಾಗ ನಮ್ಮ ಯೋಚನೆ ಯಾವಾಗಲೂ ಎಂತ ಇರ್ಬೇಕಂದ್ರೆ, ಇದು ನೆನ್ಪಿಡ್ಬೇಕು ನೀವು ಯಾವಾಗಲೂ. ಈ ರೀತಿ ಮಾಡಿದ್ರೆ ಒಳ್ಳೇದು, ನೀವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ತೀರಿ. ನಾವು ಅಡ್ಡ ಬೀಳ್ತೇವೆ ದೇವರಿಗೆ, ಅಡ್ಡ ಬೀಳುವಾಗ ಅಂದ್ರೆ ಭಗವಂತ ನಮ್ಮನ್ನು ತೊಳೆಯುವಾಗ ನಾವು ಆ ರೀತಿ ಇರ್ಬೇಕಂದ್ರೆ ನಮ್ಮ ಯೋಚನೆ. ಭಗವಂತ ತೊಳೆಯುವುದಿಲ್ಲ ಫಸ್ಟ್ ಆಫ್ ಆಲ್, ಆದ್ರೆ ಇದು ಈ ಮೂಡು ತುಂಬಾ ಅಡ್ವಾನ್ಸ್ ಮೂಡ್. ಹಾಗೆ ಅವಳು ಹೇಳುವಂಥದ್ದು ನನ್ನನ್ನು ತುಳಿ. one second. Yes. ಒಂದು ನಿಮಿಷ. ಅವಳು ಹೇಳುವಂಥದ್ದು ನನ್ನನ್ನು ತುಳಿ ಅಂತ. ನಾನು ನಿನ್ನ ಆಸ್ತಿ. ಆಕ್ಚುಲಿ ಪ್ರಭುಪಾದರು ಹೇಳುವಂಥದ್ದು ನಾವು ಭಗವಂತನ ಆಸ್ತಿ. ಅದಕ್ಕೆ ನೋಡಿ ನಾವು ಸಾಯುವಾಗ ನೋಡಿ ಹೇಗೆ ಅಂದ್ರೆ, ಈ ತುಳಸಿಯಿಂದ ನಾವು ನೀರು ಬಿಡ್ತೇವೆ ಬಾಯಿಗೆ, ಮತ್ತೆ ಸುತ್ತು ಬಂದ ಮೇಲೆ ಪಾದಕ್ಕೆ ಹೀಗೆ ನಾವು ಹೀಗೆ ಮಾಡ್ತೇವೆ. ಯಾಕೆಂದ್ರೆ ಇಲ್ಲಿ ಪರಮಾತ್ಮ ಇದ್ದ. ಪರಮಾತ್ಮ ಈ ದೇಹವನ್ನು ಬಿಟ್ಟು ಹೋಗುದಂದ್ರೆ, ಪರಮಾತ್ಮ ಇದ್ದ ದೇಹ ಅಂದ್ರೆ ಅದು ಇಟ್ ಈಸ್ ಆಸ್ ಗುಡ್ ಆಸ್ ಪೂಜೆ ಮಾಡುವಂಥದ್ದು. ಹಾಗೆ ರಾಧಾರಾಣಿ ಹೇಳುವಂಥದ್ದು ನೀನ್ ನನ್ನನ್ನು ತೊಳಿ. ನನ್ನನ್ನು ತೊಳಿ, ನಾನ್ ನಿನ್ನ ಆಸ್ತಿ. ನಿನ್ಗೆ ಎಂತ ಬೇಕಿದ್ ಮಾಡ್ಬೋದು. ನಾನು ಟೋಟಲಿ ಅಂದ್ರೆ ಮಾನಸ ದೇಹ ಗೇಹೋ ಜೋ ಕಿಚ್ಚು ಮೋರ ಅರ್ಪಿತೋ ದುವಾಪದೆ ನಂದ ಕಿಶೋರ. ಇದು ಭಕ್ತಿವಿನೋದ ಠಾಕೂರ್ ಹೇಳುವಂಥದ್ದು. ಮಾನಸ ದೇಹ ಗೇಹೋ ಜೋ ಕಿಚ್ಚು ಮೋರ, ಎಲ್ಲವೂ ನನ್ನ ಮನಸ್ಸು ದೇಹ ಎಲ್ಲವೂ ನಿನಗೆ ಕೊಟ್ಟಿದ್ದೇನೆ. ಹಾಗಾಗಿ ಇದು ಹೈಯೆಸ್ಟ್, 8ನೇ ಶ್ಲೋಕ ಹೈಯೆಸ್ಟ್. ಆದ್ರೆ ನಮ್ಗೆ ಯಾವುದಂದ್ರೆ 3ನೇ ಶ್ಲೋಕ. ಯಾಕೆಂದ್ರೆ ನಾವು ಆ ಲೆವೆಲ್ಗೆ ಹೋಗ್ಲಿಲ್ಲ. ನಮ್ಗೆ ಅಂತಂದ್ರೆ ತ್ರಿನಾದಪಿ ಸುನೀಚೇನ, ನಾವು ಈ ಹುಲ್ಲನ್ನು ನಾವು ತೊಳಿತೇವೆ ಮತ್ತೆ ಸ್ಟ್ರೇಟ್ ಆಗ್ತದೆ. ಅಷ್ಟು ನಾವು ನಮ್ರತೆ ಇರ್ಬೇಕಂದ್ರೆ ನಮ್ಮದು. ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಂದ್ರೆ ಮರವನ್ನು ನಾವು ಕಡಿತೇವೆ. ಮರ ನಮ್ಗೆ ಎಂತ ಫಲ ಕೊಡುವಂಥದ್ದು, ಛಾಯೆ ಕೊಡುವಂಥದ್ದು, ಮತ್ತೊಂದೆಲ್ಲ ಕೊಡ್ತದೆ ನಮ್ಗೆ. ಕಟ್ಟಿಗೆಲ್ಲ ಯೂಸ್ ಆಗ್ತದೆ, ಡೋರಿಗೆಲ್ಲ ಯೂಸ್ ಆಗ್ತದೆ. ನಮ್ಮ ಮರದಿಂದ ನಮ್ಗೆ ಹೆಲ್ಪ್ ಆಗುದೆ, ತುಂಬಾ ನಮ್ಗೆ ಉಪಯೋಗ ಉಂಟು ಮರದಿಂದ. ಆದ್ರೆ ಮರವನ್ನು ನಾವು ಕಟ್ ಮಾಡುವಾಗ ಅದಕ್ಕೆ ಅದು ರಿವೋಲ್ಟ್ ಮಾಡುದಿಲ್ಲ, ಮತ್ತೆ ಚುಗುರ್ತದೆ. ಹಾಗಾಗಿ ಈ ಭಾವನೆ ಎಲ್ಲ ಇರ್ಬೇಕಂತೆ. ಆದ್ರೆ ನಾವು ಭಕ್ತಿ ನೋಡಿ ವಿಶೇಷ ಅಂತ ಅಂದ್ರೆ, ಭಕ್ತಿ ಮಾಡ್ತಾ 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 ನಮ್ಗೆ ಅಹಂಕಾರ ಬರ್ತದೆ. ನಾನು ಗ್ರೇಟ್,
ನಾನು ದೊಡ್ಡ ಪ್ರೀಚರ್. ಆದ್ರೆ ನಾವು ನಮ್ಮ ಮೈಂಡಿಗೆ ಪ್ರಭುಪಾದ ಹೇಳುವಂಥದ್ದು, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಬೆಳಿಗ್ಗೆ ಎದ್ದ ಕೂಡಲೇ ಹಳೆ ಚಪ್ಪಲಿಯಲ್ಲಿ 1000 ಬಾರಿ ಹೊಡಿಬೇಕಂತ ಮೈಂಡಿಗೆ. ರಾತ್ರಿ ಮಲಗುವ ಮುಂಚೆ ಈ ಪೊರ್ಕೆ ಅಂದ್ರೆ ಬ್ರೂಮ್ ಸಿಕ್ ಇಡೀ ಸೂಡಿ ಅದರಲ್ಲಿ 1000 ಬಾರಿ ಹೊಡಿಬೇಕಂತ. ಯಾಕೆಂದ್ರೆ ಮನಸ್ಸು ಬಿಡುವುದಿಲ್ಲ. ಮನಸ್ಸು ನಮಗೆ ಎಸ್ ನಾನು ಗ್ರೇಟ್, ನಾನು ಈಗ ಕ್ಲಾಸ್ ಮಾಡಿದೆ, ನನ್ನಿಂದ ತುಂಬಾ ಮಂದಿ ಇದು ಆದ್ರು ಈ ರೀತಿ ಎಲ್ಲ ಬರ್ತದೆ, ಥಾಟ್ಸ್ ಬರ್ತದೆ ಸಾಧನ ಮಾಡ್ತಾ ಮಾಡ್ತಾ. ಆದ್ರೆ ಪ್ರಭುಪಾದ ಅಂತ ಹೇಳುವಂಥದ್ದು ಇವತ್ತಿನ ಶ್ಲೋಕ, ಇವತ್ತಿನ ಕೊಟೇಶನ್, ಯಾರು ವಿನಮ್ರತೆ ಮತ್ತು ತಾಳ್ಮೆಯಿಂದ ಭಕ್ತಿ ಭಾವನೆಯಲ್ಲಿ ಇರುತ್ತಾರೋ ಅಂತವರಿಗೆ ಭಗವಂತನ ಗೋಲೋಕದ ಬಾಗಿಲಿಸದ, ಇಲ್ಲದ ಬಾಗಿಲಿಲ್ಲ. ನಮಗೆ ನಮ್ರತೆ ಇಲ್ಲ, ನಮಗೆ ವೈಕುಂಠದ ಬಾಗಿಲು ಇಲ್ಲ. ಹಾಗಾಗಿ ನಾವು ತುಂಬಾ ನಮ್ರರಾಗಬೇಕು. ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದಂದ್ರೆ ನಾವು ಎಷ್ಟು ನಮ್ರರಾಗಿದ್ದೇವೆ. ಇದೇ ದೊಡ್ಡ ಕ್ವಾಲಿಫಿಕೇಶನ್. ಆದ್ರೆ ಇದು ಸುಲಭ ಅಲ್ಲ. ನಮ್ರತೆ ಅನ್ನೋದು ಸುಲಭ ಅಲ್ಲ, ಒಂದು ದಿವಸದ ಬಿಸ್ನೆಸ್ ಅಲ್ಲ. ನಮ್ರತೆ ಅಂದ್ರೆ ಇಟ್ ಇಸ್ ಎಂತ ಹೇಳುವಂಥದ್ದು, ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರಭುಪಾದ ಹೇಳುವಂಥದ್ದು, ನಮ್ರತೆ ಬರ್ಲಿಕ್ಕೆ ಯು ಶುಡ್ ಬಿ ಆಲ್ವೇಸ್ ವಿತ್ ಅಸೋಸಿಯೇಷನ್ ಆಫ್ ಡಿವೋಟೀಸ್. ಭಕ್ತರ ಸಂಘದಲ್ಲಿ ಇರಬೇಕು. ಭಕ್ತರ ಸಂಘದಲ್ಲಿ ಇದ್ದು ನಮ್ಗೆ ಸ್ಲ್ಯಾಬ್ ಬೀಳ್ತಾ ಇರ್ತದೆ, ಅದು ನಮ್ಮ ಟೆಸ್ಟಿಂಗ್ ಪೀರಿಯಡ್, ನಮ್ಗೆ ಎಕ್ಸಾಮಿನೇಷನ್. ಆಗ ನಾವು ಹೇಗೆ ರಿಯಾಕ್ಟ್ ಆಗ್ತೇವೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಉಬ್ಬಿ ಹೋಗುವಂಥದ್ದು ಸಹಜ. ನೋಡಿ, ಯಾಕೆ ಈ ಮಾಯಾವಾದಿಗಳೆಲ್ಲ ಯಾಕೆ ಕೇಳುವುದಿಲ್ಲ? ಯಾಕೆಂದ್ರೆ ಅವರದ್ದು ನಮ್ರತೆ ಇಲ್ಲ. ನಮ್ರತೆ ಇಲ್ಲದೆ ಭಕ್ತಿಗೆ ಎಂಟ್ರಿ ಆಗ್ಲಿಕ್ಕೆ ಆಗುವುದಿಲ್ಲ. ತುಂಬಾ ಇಂಪಾರ್ಟೆಂಟ್ ನಮ್ರತೆ. ಹಾಗೆ ಅವರನ್ನು ಎಂತ ಹೇಳ್ತಾರೆ ಇಲ್ಲಿ? ಕಪ್ಪೆ ಅಂತ ಹೇಳ್ತಾರೆ. ನೋಡಿ, ಕಪ್ಪೆಯ ರೂಪದ ತತ್ವಜ್ಞಾನಿಯು 3 ಚದರ ಅಡಿಯಲ್ಲಿ ಬಾವಿಯಲ್ಲಿರುವ ಅನುಭವದಿಂದ ಶಾಂತ ಸಾಗರದ ಉದ್ದಗಲವನ್ನು ಅಳತೆ ಮಾಡಲು ಅವಣಿಸಿದಿತ್ತು ಮತ್ತು ಶಾಂತ ಸಾಗರದಷ್ಟು ದೊಡ್ಡದಾಗಲು ತಾನೇ ಕೊಳ್ಳತೊಡಗಿತು. ಉಬ್ಬಿಕೊಳ್ತಾರೆ. ನಾವು ಕೂಡ ಭಕ್ತಿಯಲ್ಲಿ ನಾವು ಕೂಡ ಉಬ್ಬಿಕೊಳ್ತೇವೆ. ಅದಕ್ಕೆ ನಾವು ಯಾವಾಗಲೂ ನಮ್ಮನ್ನು ನಾವು ಪ್ರಭುಪಾದ ಹೇಳುವಂಥದ್ದು, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಆಲ್ವೇಸ್ ಯು ಶುಡ್ ಬಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್, ಲೀನಿಯಂಟ್ ವಿತ್ ಅದರ್ಸ್. ನಾವೆಂತ ಮಾಡುವಂಥದ್ದು, ನಮ್ಮಲ್ಲಿ ನಾವು ಲೀನಿಯಂಟ್, ಇನ್ನೊಬ್ಬರ ಹತ್ರ ನಾವು ಸ್ಟ್ರಿಕ್ಟ್. ಅವ ಹಾಗೆ ಮಾಡಲಿಲ್ಲ, ಈಗ ಮಾಡಲಿಲ್ಲ. ನಾವು ಎಷ್ಟು ಮಾಡ್ತಾ ಇದ್ದೇವೆ? ನಾವು ನಮ್ರರಾಗಿದ್ದೇವ? ನಮ್ಗೆ ನಮ್ರತೆ ಇಲ್ಲ. ಮತ್ತೆ ನಾವು ನಮ್ರತೆ ಬಗ್ಗೆ ಕ್ಲಾಸ್ ಎಂತ ಕೊಡುವಂಥದ್ದು? ನಾವು ಕೇಳಲಿಕ್ಕೆ ರೆಡಿ ಇದ್ದೇವ ಸೀನಿಯರ್ಸ್? ಈಗ ನಾವು ಕೇಳಿದ್ರೆ ನಮ್ಮಂಡಿರುವ ನಮ್ಮ ಕೇಳ್ತಾರೆ, ಇಲ್ಲ ನಾವು ಕೇಳಲಿಕ್ಕೆ ರೆಡಿ ಇಲ್ಲ, ಮತ್ತೆ ಹೇಗೆ? ಹಾಗಾಗಿ ನಮ್ರತೆ ಇದೆ ಅಂತಂದ್ರೆ ಕಂಟಿಮಾಲ ಇದ್ದಾಗ ನಮ್ರತೆ ಬೇಕಪ್ಪ. ಪ್ರಭುಪಾದ ಹೇಳುವಂಥದ್ದು, ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆ ತನಕ ಇದೆಂತಂದ್ರೆ ನಮ್ದು ಮೀಲ್. ಈ ಭಕ್ತಿ ಸೇವೆಯಲ್ಲಿ, ಡಿವೋಷನ್ ಸರ್ವಿಸ್ ಅಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಭುಪಾದ ಆಲ್ ಕರ್ಮೀಸ್ ವಿಲ್ ಬಿ ಸ್ಲೀಪಿಂಗ್ ಅಟ್ ದಟ್ ಟೈಮ್, ಡಿವೋಟೀಸ್ ವಿಲ್ ಅವೇಕ್. ಭಕ್ತರು ಎಂತ ಮಾಡ್ತಾರೆ, ಆ ಟೈಮ್ಗೆ ಎದ್ದು ಸಾಧನೆ ಮಾಡ್ತಾರೆ. 4 ಗಂಟೆಗೆ ಎದ್ದು 4:15 ಮಂಗಳಾರತಿ, ಮತ್ತೆ 2 ಗಂಟೆ ಜಪ, ಮತ್ತೆ ದರ್ಶನಾರತಿ, ಗುರು ಪೂಜೆ, ಮತ್ತೆ ಭಾಗವತಂ ಕ್ಲಾಸ್. ಪ್ರಭುಪಾದ ಕೊಟ್ಟ ಇದು ಮೀಲ್. ಹಾಗಾಗಿ ಎಲ್ಲರೂ ಈ ಮೀಲ್ ಅನ್ನು ತಗೊಳ್ತಾರೆ. ಈ ಮೀಲ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಲಿಕ್ಕೆ ಇಂಪಾರ್ಟೆಂಟ್. ನೋಡಿ, ನಾವೆಲ್ಲ ದೇವಸ್ಥಾನಕ್ಕೆ ಬಂದು ನಮ್ಗೆ ಬೆಳಿಗ್ಗೆ ಸಂಜೆದು ಮೀಲ್ ಕೊಟ್ಟದ್ದು, ಮತ್ತೆ ಬೇರೆ ಸೇವೆ ಯಾವುದು ಪುಸ್ತಕ ವಿತರಣೆ ಅದಕ್ಕೆ ಕಳಿಸಿದ್ರು. 6 ತಿಂಗಳಲ್ಲಿ ನೀವು ಫೈನ್ ಟ್ಯೂನ್ ಆಗ್ತೀರಿ, ರಿಸಲ್ಟ್ ಬರ್ತದೆ 6 ತಿಂಗಳು. ಹಾಗೆ ಈ ಬೆಳಗಿನ 5 ಗಂಟೆಯ ಮೀಲ್ ತಗೊಂಡ್ರೆ ಎಂತಾಗ್ತದೆ? ಒಳ್ಳೆ ನಾವು ಇದು ಮಾಡಿದ್ರೆ, ಸಾಧನೆ ಮಾಡಿದ್ರೆ ನಮ್ಗೆ ಅಹಂಕಾರ ಬರ್ತದೆ. ಆಬ್ವಿಯಸ್, ಭಕ್ತಿಯಲ್ಲಿ ಕೂಡ ಬರ್ತದೆ ಅಹಂಕಾರ. ಅಹಂಕಾರವನ್ನು ನಾವು ಹೇಗೆ ಪ್ಯಾಚಪ್ ಮಾಡುವಂಥದ್ದು? ಸೇವೆ. ಪ್ರಭುಪಾದ ಹೇಳುವಂಥದ್ದು 5 hours you do nice sadhana, then 3 hours you do seva, devotional service. You should serve menially like ರಾಧಾರಾಣಿ ಅಂತೆ. ರಾಧಾರಾಣಿ ಹೇಗೆ ಅಂದ್ರೆ, ಯಾರಾದ್ರೂ ಡಿವೋಟೀಸ್ ಬರುವಾಗ, ಯಾರಾದ್ರೂ ಕೃಷ್ಣ ಹತ್ರ ಬರುವಾಗ ಅವಳು ಇಮಿಡಿಯೇಟ್ ಹೇಳು ಕೃಷ್ಣನಿಗೆ, ನನಗಿಂತ ಒಳ್ಳೆ ಡಿವೋಟಿ ಬಂದ ಅಂತ. ಪ್ರಭುಪಾದ ಹೇಳುವಂಥದ್ದು,
ರಾಧಾರಾಣಿಗಿಂತ ಒಳ್ಳೆ ಡ್ಯೂಟಿ ಬೇರೆ ಯಾರಿಲ್ಲ ಅಂತ. ಒಳ್ಳೇದಂದ್ರೆ ರಾಧಾರಾಣಿ, ಆದ್ರೆ ಅವಳ ನಮ್ರತೆ ನೋಡಿ, ನನಗಿಂತ ಒಳ್ಳೇದು ಬಂದ ಅಂತ. ಅದು ನಾವೆಂತ, ಎಸ್ ನಾನು ಗ್ರೇಟ್, ನಮ್ಗೆ ಆ ಥಾಟೇ ಬರುವುದಿಲ್ಲ. ನಮ್ಗೆ ಇನ್ನೊಬ್ಬರಿಗೆ ನಮ್ ಕ್ರೆಡಿಟ್ ಕೊಡ್ಲಿಕ್ಕೆ ನಮ್ಗೆ ಬರುವುದಿಲ್ಲ ಮನಸ್ಸು. ಇದು ಕೆಲವೊಂದು ಹುಬ್ಬಿ ಹೋಗುವಂಥದ್ದು. ಹಾಗೆ ಭಕ್ತಿಯಲ್ಲಿ ಬಂದು ಕೂಡ ಒಳ್ಳೆ ಸಾಧನೆ ಇದ್ರೆ ಹುಬ್ಬಿ ಹೋಗ್ತೇವೆ. ಅದಕ್ಕೆ ನಾವು ನಮ್ರರಾಗಿ ಸೇವೆ ಮಾಡ್ಬೇಕು. ಸೇವಾ ಭಾವ. ಚೈತನ್ಯವು ಸ್ವತಃ ಮಂದಿರ ಮಾರ್ಜನೆ ಮಾಡಿದ್ದಾರೆ. ಅಂದ್ರೆ ನಮ್ಗೆ ತಿಳಿಸಿಕೊಡುವಂಥದ್ದು ಸೇವೆಯಿಂದ ಎಂತೆಲ್ಲ ಆಗ್ತದೆ ಅಂತ. ಪ್ರಭುಪಾದ ಯಾವಾಗಲೂ ಹೇಳ್ತಾ ಇದ್ರು, ಅವರ ಫಸ್ಟ್ಗೆ ಅವರ ಗಾಡ್ ಬ್ರದರ್ಸಿಗೆ, ಅಂದ್ರೆ ಶ್ರೀಲ ಭಕ್ತ ಸರಸ್ವತಿ ಠಾಕೂರ್ ಇದು 64 ಮಠ ಇತ್ತು, ಮತ್ತೆ ತುಂಬಾ ಸನ್ಯಾಸಿಗಳಿದ್ರು ಅವರ ಶಿಷ್ಯರು, ಅವರ ಗುರುದು ಶಿಷ್ಯರು, ಅವರೆಲ್ಲ ಅವರ ಗಾಡ್ ಬ್ರದರ್ಸ್, ಅಂದ್ರೆ ಇವರು ಕೂಡ ಅವರ ಶಿಷ್ಯರು. ಹಾಗಾಗಿ ಯಾವಾಗಲೂ ಹೌ ಕ್ಯಾನ್ ಐ ಸರ್ವ್ ಯು ಪ್ರಭುಪಾದ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್. ಮತ್ತೆ ಅವರ ಶಿಷ್ಯರಿಗೂ ಕೂಡ ಪ್ರಭುಪಾದ ಯಾವಾಗಲೂ ಒಂದು ಕಡೆ ನಿಂತು ಹೋಗುವಾಗ ಹೌ ಕ್ಯಾನ್ ಐ ಸರ್ವ್ ಯು. ಪ್ರಭುಪಾದ ನೋಡಿ, ಪ್ರಭುಪಾದಿಗೆ ಹೇಳುವ ಅವಶ್ಯಕತೆ ಇರಲಿಲ್ಲ. ಪ್ರಭುಪಾದ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ಇವರೆಲ್ಲ ಹಿಪ್ಪೀಸ್ ಅನ್ನು ಡಿವೋಟೀಸ್ ಮಾಡಿದ್ರು ಪ್ರಭುಪಾದ. ಆದ್ರೆ ಪ್ರಭುಪಾದ ನಮ್ರತೆ, ಹೌ ಕ್ಯಾನ್ ಐ ಸರ್ವ್ ಯು. ಅಂದ್ರೆ ನಮ್ಮ ಡೆಸಿಗ್ನೇಷನ್ ಎಂತಂದ್ರೆ, ಈಗ ನೋಡಿ, ಈಗ ನನ್ನ ಹೆಸರು ಸಚ್ಚಿದಾನಂದ ಅದ್ವೈತ ದಾಸ್ ಅಂದ್ರೆ ಸೇವಕ. ಕೃಷ್ಣನ ಸಚ್ಚಿದಾನಂದ ಅಂದ್ರೆ ಕೃಷ್ಣ, ಅದ್ವೈತ ಅಂದ್ರೆ ಅದ್ವೈತಾಚಾರ್ಯ. ಹಾಗೆ ಕೃಷ್ಣ ಮತ್ತೆ ಚೈತನ್ಯ ಮತ್ತೆ ಅದ್ವೈತಾಚಾರ್ಯ, ನಾನು ಸೇವಕ, ದಾಸ. ಹಾಗಾಗಿ ಸೇವಕ ಅನ್ನೋದು ನಮ್ಮ ನಿಜವಾದ ಡೆಸಿಗ್ನೇಷನ್. ಹಾಗೆ ನಾವು ಯಾವಾಗಲೂ ಹೀಗೆ ಇರ್ಬೇಕಂತ, ಎಸ್ ನಾನು ಹೇಗೆ ಸೇವೆ ಮಾಡುವಂಥದ್ದು. ಪ್ರಭುಜಿ ಹೌ ಕ್ಯಾನ್ ಐ ಸರ್ವ್ ಯು, ಮಾತಾಜಿ ಹೌ ಕ್ಯಾನ್ ಐ ಸರ್ವ್ ಯು, ಇದಿರ್ಬೇಕು ನಮ್ಮ ಯೋಚನೆ, ಯಾವಾಗಲೂ ಇದಿರ್ಬೇಕು. ಹೇಗೆ ನಾನು ಸೇವೆ ಮಾಡುವಂಥದ್ದು, ಗಿವ್ ಮಿ ಅನ್ ಆಪರ್ಚುನಿಟಿ, ಸೇವೆ ಮಾಡ್ಲಿಕ್ಕೆ ನನ್ಗೊಂದು ಅವಕಾಶ ಕೊಡಿ. ಇದು ಯಾವಾಗಲೂ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಇದು ಬರದಿದ್ರೆ ನಾವು ಎಂತದೇ ಮಾಡಿ ಬೆಂಕಿ ಹಾಕಿ ಅದಕ್ಕೆ ನೀರು ಹಾಕಿದಾಗೆ, ಸೇವಾ ಭಾವ ಒಳಗೆ ಬರಲಿಲ್ಲ, ನಾವು ಹುಬ್ಬಿ ಹೋಗ್ತೇವೆ. ಇದೇ ರೀತಿ ಆಗುವಂಥದ್ದು. ನಾವು ಕೂಡ ಬಾವಿ ಕಪ್ಪೆ ಆಗ್ತೇವೆ, ಒಂದಲ್ಲ ಒಂದು ದಿವಸ ನಾವು ಆಗ್ತೇವೆ. ಅದಕ್ಕೆ ನಾವು ಎಷ್ಟು ಆಗ್ತದೆ ಅಷ್ಟು ನಾವು ಸೇವೆ ಮಾಡ್ಲಿಕ್ಕೆ ರೆಡಿ ಇರಬೇಕು. ಸೇವಾ ಭಾವ. ಈ ಬಗೆಯ ಪ್ರಕ್ರಿಯೆಯಿಂದ ಕೊನೆಗೆ ಅದು ಹೊಟ್ಟೆ ಒಡೆದು ಸತ್ತು ಹೋಯ್ತು ನೋಡಿ. ಕಪ್ಪೆ ಹೊಟ್ಟೆ ಒಡೆದು ಉಬ್ಬಿ ಹೋಯ್ತಲ್ಲ ಹೊಟ್ಟೆ. ಅದೇ ರೀತಿ ಕೆಲವೊಮ್ಮೆ ಕೆಲವರೆಲ್ಲ ಒಳ್ಳೆ ಕ್ಲಾಸ್ ಕೊಡ್ತಾರೆ, ಆದ್ರೆ ನಮ್ರತೆ ಇಲ್ಲ, ಸೀನಿಯರ್ಸ್ ಹೇಳಿದಾಗ ಕೇಳುವುದಿಲ್ಲ. ಒಂದಲ್ವ ಅಂದ್ರೆ ಅವ್ರಿಗೆ ಕೂಡ ಎಂತಂದ್ರೆ, ಈಗ ಸ್ವಲ್ಪ ಜ್ಞಾನ ಇರ್ತದೆ, ಆದ್ರೆ ಭಗವಂತ ಎಂತ ಮಾಡ್ತಾನೆ, ಸಾಕ್ಷಾತ್ವನ್ನು ಕಿತ್ತು ತಗೊಳ್ತಾನೆ. ಅವ್ರದ್ದು ಕೂಡ ಎಂತ ಆಗ್ತದೆ, ಸೇಮ್ ಇದು ಕಪ್ಪೆಗೆ ಹೊಡೆದು ಹೋಯ್ತು, ಅದೇ ರೀತಿ ಹೋಗ್ತದೆ. ಹೇಗೆ ಪ್ರಭುಪಾದ ಹೇಳುವಂಥದ್ದು, ಕ್ರಿಟಿಸೈಸಿಂಗ್ ವೈಷ್ಣವಾಸ್, ಕ್ರಿಟಿಸೈಸಿಂಗ್ ಸೀನಿಯರ್ ಡಿವೋಟೀಸ್ ಈಸ್ ಲೈಕ್, ಹೇಗೆ ಮ್ಯಾಡ್ ಎಲಿಫೆಂಟ್ ಎಂಟರಿಂಗ್ ಇನ್ ಟು ದಿ ಗಾರ್ಡನ್. ಅಂದ್ರೆ ಮದ ಬಂದ ಆನೆ ಈ ತೋಟಕ್ಕೆ ಹೋದ್ರೆ ಎಂತ ಆಗ್ತದೆ, ಎಲ್ಲ ತೋಟ ಆಚೆ ಸ್ಮ್ಯಾಶ್ ಆಗ್ತದೆ. ಅದೇ ರೀತಿ ವಿದಿನ್ ಸಮ್ ಟೈಮ್ಸ್, ಕೆಲವು ಸಮಯದಲ್ಲಿ ಅವರ ಭಕ್ತಿ ವಿನಶ್ಯತೆ ಆಗ್ತದೆ. ಹೇಗೆಂದ್ರೆ ಈ ಟರ್ಮೈಟ್, ಗೆದ್ದಲು, ಇದು ಈ ಮರಕ್ಕೆ ಬಂದ್ರೆ ನೀವು ಇಮಿಡಿಯೇಟ್ ನೋಡಿದ್ರೆ ಓಕೆ, ಇಲ್ಲದಂತ ಆಗ್ತದೆ, ನೋಡದೇ ಇದ್ರೆ ಒಂದು ದಿವಸ ಬರ್ತದೆ ಆ ಮರವೇ ಕಟ್ ಆಗ್ತದೆ, ಅಂದ್ರೆ ಟೇಬಲೇ ಕಟ್ ಆಗ್ತದೆ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಎಂತ ಅಂದ್ರೆ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾವು ಸೀನಿಯರ್ ಡಿವೋಟೀಸ್ಗೆ, ವೈಷ್ಣವರಿಗೆ ನಮ್ಮಿಂದ ಎಂತ ತಪ್ಪಾಗಿದ್ರೆ ನಾವು ಹೋಗಿ ಅವರಿಗೆ ಅಡ್ಡ ಬೀಳ್ಬೇಕಂತ. ಹೇಗೆ ಅಂಬರೀಷ್ ಮಹಾರಾಜನ ದುರ್ವಾಸ ಮುನಿ ಕೊಲ್ಲಿಗೆ ಬಂದ್ರು, ಅದು ಕೊಲ್ಲಿಗೆ ಆಗ್ಲಿಲ್ಲ. ಸುದರ್ಶನ ಅವರನ್ನು ಅಟ್ಟಿಸ ಬಂತು, ಬ್ರಹ್ಮನ ಹತ್ರ ಹೋದ್ರು, ಶಿವನ ಹತ್ರ ಹೋದ್ರು, ಕಡೆಗೆ ವಿಷ್ಣು ಹತ್ರ ಹೋದ್ರು. ವಿಷ್ಣು ಹೇಳ್ತಾರೆ, ನನ್ಗೇನ್ ಮಾಡ್ಲಿಕ್ಕೆ ಆಗಲ್ಲ, ಹೋಗಿ ಅವನಿಗೆ ನೀನು ಅಡ್ಡ ಬೀಳು. ಹಾಗಾಗಿ ನಾವು ಮಾಡಿದಂತ ಈ ಅಪರಾಧಕ್ಕೆ ಕ್ಷಮೆ ಅಂತ ಅಂದ್ರೆ, ನಾವು ಯಾರಿಗೆ ಅಪರಾಧ ಮಾಡಿದೇವೆ ಅವರಿಗೆ ಮತ್ತೆ ಅಡ್ಡ ಬೀಳ್ಬೇಕಂತ. ಅಲ್ಲಿ ತನಕ ನಮ್ಗೆ ನಾವಂದ್ರೆ ಕ್ಲಾಸ್ ಮಾಡ್ಬೋದು, ಒಳ್ಳೆ ಕ್ಲಾಸ್ ಕೊಡ್ಬೋದು, ಆದ್ರೆ ನಮ್ಮ ರಿಯಲೈಸೇಷನ್ ಭಗವಂತ ಕಿತ್ತು ತಗೊಳ್ತಾನೆ. ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಇಲ್ಲ.
Prabhupada ಹೇಳುವಂಥದ್ದು, just by doing offenses you can't enter into, even though you are doing the devotional service, you can't enter into ವೈಕುಂಠ. ವೈಕುಂಠಕ್ಕೆ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ ಆಫೆನ್ಸ್ ಮಾಡಿ. ಅಪರಾಧ ಶೂನ್ಯ ಹೋಯ್ಬೆ ಲೋಹೆ ಕೃಷ್ಣ ನಾಮ. ನರಸಿಂಹ ಮಾಸ್ಟರ್ ಠಾಕೂರ್ ಹೇಳುವಂಥದ್ದು, ಅಪರಾಧ ಶೂನ್ಯ ಹೋಯ್ಬೆ ಲೋಹೆ ಕೃಷ್ಣ ನಾಮ. ಹಾಗಾಗಿ ಇದು ಅಪರಾಧ ತುಂಬಾ ಡೇಂಜರಸ್. ಹಾಗೆ ಅಹಂಕಾರ ಬಂದು ಅಪರಾಧ ಕೂಡ ಆಗ್ತದೆ. ಅದಕ್ಕೆ ನಾವು ಸೇವೆ ಮಾಡ್ತಾ ಇರಬೇಕು, ತುಂಬಾ ನಮ್ರತೆಯಲ್ಲಿ ಸೇವೆ ಮಾಡಬೇಕು. ಹುಬ್ಬಿ ಆಗಬಾರ್ದು, ನಾವು ಹುಬ್ಬಿ ಹೋಗಬಾರ್ದು. ಹೊಟ್ಟೆ ನೋಡಿ, ಹೊಟ್ಟೆಯೊಳಗೆ ಸತ್ತೋಯ್ತು. ಈ ಕಥೆಯು ಭಗವಂತನ ಬಹಿರಂಗ ಶಕ್ತಿಯ ಭ್ರಮೆಯಿಂದ ಪರಮಪ್ರಭುವಿನ ಉದ್ದಗಲವನ್ನು ಅಲೆಯಲು ಉದ್ದಿಕ್ತವರಾಗುವ, ಹೂವಾಪುವ ಮಾಡುವ ತತ್ವಜ್ಞಾನಿಗಳಿಗೆ ಅನ್ವಯವಾಗುವುದು. ಇದು ಖಾಲಿ ತತ್ವಜ್ಞಾನಿಗಳಿಗೆ ಮಾತ್ರ ಅಲ್ಲ, ಭಕ್ತಿ ಬಂದ ಮೇಲೆ ನಮಗೆ ಕೂಡ ಅನ್ವಯ ಆಗ್ತದೆ. ಹಾಗಾಗಿ ಪ್ರಭುಪಾದ ಮೆಸೇಜ್ ಎಲ್ಲ ನಾವು ಎಂತಂದ್ರೆ ತುಂಬಾ ಸೀರಿಯಸ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕು, ತುಂಬಾ ಸೀರಿಯಸ್. ಉತ್ತಮವಾದ ಪಥವೆಂದರೆ ಶಾಂತ ಮನಸ್ಕನಾಗುವುದು, ಭಗವಂತನ ವಿನೀತ ಭಕ್ತನಾಗುವುದು. ನೋಡಿ, ಇವತ್ತು ಪ್ರಭುಪಾದ ಅದನ್ನೇ ಹೇಳುವಂಥದ್ದು, ನಮ್ರತೆ, ವಿನೀತ, ನಮ್ರರಾಗ್ಬೇಕು ನಾವು. ಸೀನಿಯರ್ ಇಂದ ನಮಗೆ ಬೈಗಳು ಸಿಗ್ತದೆ, ಎಸ್, ಯಾವಾಗಲೂ ತಲೆ ಹೀಗಿರ್ಬೇಕು, ಎಸ್, ನಮ್ಗೆ ತಪ್ಪೇ ಆಗ್ಲಿಲ್ಲ, ಎಸ್ ನನಗೆ ತಪ್ಪಾಯ್ತು. ಅಂದ್ರೆ ನೋಡಿ, ಹೇಗೆ ಅಂದ್ರೆ ನಾವು ರೆಡಿ ಇರೋದಿಲ್ಲ, ನಾನು ಮಾಡ್ಲಿಲ್ಲ, ನಾನು ಯಾಕೆ ಕೇಳಬೇಕು, ಈ ಯೋಚನೆ ನಮಗೆ ಬರ್ಬೋದು. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಭೌತಿಕದಲ್ಲಿ ನಿಮ್ಗೆ ಈಗ ತಂದೆ ತಾಯಿ ನಿಮ್ಗೆ ಬೈತಾರೆ, ಆಗ ನೀವು ಕೆಲವೊಮ್ಮೆ ರಿವೋಲ್ಟ್ ಆಗ್ತೀರಿ, ಕೆಲವೊಮ್ಮೆ ಪ್ರಾಯ ಆದ್ಮೇಲೆ ಮನೆ ಬಿಟ್ಟು ಹೋಗ್ತೀರಿ. ಸಣ್ಣದಿರೋ ಮನೆ ಬಿಟ್ಟು ಹೋಗುದಿಲ್ಲ, ಯಾಕಂದ್ರೆ ನಮ್ಗೆ ಯಾವುದೋ ಈ ಆಪ್ಷನ್ ಇರೋದಿಲ್ಲ ಲಿವಿಂಗಿಗೆ. ದೊಡ್ಡದಾದ ಮೇಲೆ ಬೈದ್ರೆ ನಾವು ಬಿಟ್ಟು ಹೋಗ್ತೇವೆ, ಕೆಲವೊಮ್ಮೆ ನಾವು ಬಿಟ್ಟು ಹೋಗುದಿಲ್ಲ. ಆದ್ರೆ ಅದೇ ಆಧ್ಯಾತ್ಮಿಕದಲ್ಲಿ ಸೀನಿಯರ್ ಡಿವೋಟೀಸ್ ನಮ್ಗೆ ಬೈದ್ರೆ ಇಟ್ ಈಸ್ ಎಂತ ಬ್ಲೆಸ್ಸಿಂಗ್ ಅಂತೆ, ನಾವು ಪ್ರೋಗ್ರೆಸ್ ಆಗ್ತೇವೆ ಅಂತ. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಬೈಯುವಾಗ ಹೇಗಿರ್ತದೆ ಅಂದ್ರೆ, ಈಗ ನನ್ಗೆ ಬೈದು ಕೂಡ ಸೀನಿಯರ್ ಡಿವೋಟಿ, ನಂದು ತಪ್ಪಿರುವುದಿಲ್ಲ, ಬೇರೆಯವರಿಗೋಸ್ಕರ ಅದು ಬೈಯುವಂಥದ್ದು. ಹಾಗೆಂತ, ಎಸ್ ನನ್ನ ತಪ್ಪಾಯ್ತು, ಸಾರಿ, ಇದು ನಮ್ರತೆ. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಬೈಗಳು ಸಿಗುವುದಂದ್ರೆ ನಾವು ಪ್ರೋಗ್ರೆಸ್ ಆಗುವಂಥದ್ದು. ಇದು ಗೊತ್ತಿಲ್ಲ ಜನರಿಗೆ. ಪ್ರಭುಪಾದ ಹೇಳ್ತಾರೆ, ಡೆಫಿನೆಟ್ಲಿ ಯು ವಿಲ್ ಪ್ರೋಗ್ರೆಸ್. ರೆಡಿ ಇರ್ಬೇಕಂತ ಹೀಗೆ. ಎಸ್, ಪ್ರಾಮಾಣಿಕ ಗುರುವಿನ, ಓಕೆ, ಉತ್ತಮವಾದ ಪದವೆಂದರೆ ಶಾಂತ ಮನಸ್ಸಾಗುವುದು, ಭಗವಂತನ ವಿನೀತ ಭಕ್ತನಾಗುವುದು. ಪ್ರಾಮಾಣಿಕ ಗುರುವಿನಿಂದ ಭಗವಂತನ ವಿಷಯವಾಗಿ ಶ್ರವಣ ಮಾಡುವುದು ಮತ್ತು ಇಂದಿನ ಶ್ಲೋಕದಲ್ಲಿ ಸೂಚಿಸಿದ ಭಗವಂತನ ದಿವ್ಯ ಪ್ರೇಮದ ಮೂಲಕ ಸೇವೆ ಸಲ್ಲಿಸುವುದು. ನೋಡಿ, ಪ್ರಾಮಾಣಿಕ ಗುರು, ಬೋನಫೈಡ್ ಗುರು ಯಾರು? ಪ್ರಭುಪಾದ. ಹಾಗಾಗಿ ಈಗ ನಾವು ಮಾಡ್ತಾ ಇದ್ದೇವೆ, ಇಲ್ಲಿ ನಾವು ಭಾಗವತಂ ಕೇಳುದಂದ್ರೆ ಪ್ರಭುಪಾದ ಇದು ಈ ಭಾವಾರ್ಥವನ್ನು ನಾವು ಓದಿ ಅದರಲ್ಲಿ ಎಂತ ಉಂಟಂದ್ರೆ ನಾವು ಇದು ಮಾಡುವಂಥದ್ದು. ಸೂಚಿಸಿರುವಂತೆ ಭಗವಂತನ ದಿವ್ಯ ಪ್ರೇಮದ ಮೂಲಕ ಸೇವೆ ಸಲ್ಲಿಸುವುದು. ಎಸ್ ಕೃಷ್ಣ ಚೈತನ್ಯ, ಹರೇ ಕೃಷ್ಣ.